ಪ್ರೇಯರ್ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀಲಾ ಪ್ರಭುಪಾದ ಲೀಲಾಮೃತ ಓದುವ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಪ್ರಾರ್ಥನೆಯೊಂದಿಗೆ ತರಗತಿಯನ್ನು ಶುರು ಮಾಡೋಣ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕಥಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಚ. ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥಾನ್ವಿತಂ ಸುತಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. हे कृष्णा करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते. सप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. पांचा कल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्ति वेदांत स्वामिन् इति नाम्ने. नमस्ते जय श्री कृष्ण सरस्वती देवे गौरवाणी प्रचारिणे निर्विशेषा शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे 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 राम 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 हरे हरे. हरे कृष्ण 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 हरे 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 राम 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 हरे हरे. हरे कृष्ण. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ ಓದ್ತೀರಾ? ನಿನ್ನೆ ನೀವು ಓದಿದ್ದೀರಾ? ಅವ್ರು ಓದಿದ್ದಾರೆ. ಉಮಾದೇವಿ ಮಾತಾಜಿ ಓದಿದ್ದಾರೆ. ಮತ್ಯಾರು? ಓಕೆ, ಯಾರು ಬರ್ಲಿಲ್ಲ? ಗಾಯತ್ರಿ. ಶ್ರುತಿ ಮಾತಾಜಿ ಓದಿದ್ದೀರಾ? ಓದ್ಲಾ ಮಾತಾಜಿ? ಓದಿ. ಮಿಸ್ಟರ್ ಎನ್ ಅಲ್ಲಿಂದ ಅಲ್ವಾ ಮಾತಾಜಿ? ಹೌದು. ಮಿಸ್ಟರ್ ಎನ್ ಮತ್ತು ಮಿಸ್ಟರ್ ಡಿ ಇವರ ಕುತಂತ್ರಗಳಿಂದ ಮುಂಬಯಿಯ ವ್ಯವಹಾರವು ಗೊಂದಲಗೊಂಡಿದೆ. ಗಿರಿರಾಜನು ತೊಂದರೆಯಲ್ಲಿದ್ದಾನೆ. ಈ ವ್ಯವಹಾರಗಳಲ್ಲಿ ಅವನು ಒಂದು ಶಿಶು. ಆದ್ದರಿಂದ ಕೂಡಲೇ ಅವನ ಸಹಾಯಕ್ಕೆ ಹೋಗು. ಆದರೆ ಹಣವನ್ನು ಜಾಗರೂಕತೆಯಿಂದ ನ್ಯಾಯಾಲಯದಲ್ಲಿ ನೋಂದಣಿ ಅಧಿಕಾರಿಯ ಕಚೇರಿ ಪಾವತಿ ಮಾಡು. ಮಿಸ್ಟರ್ ಎನ್ ಅಥವಾ ಅವರ ವಕೀಲನ ಕೈಗೆ ಕೊಡಬೇಡ. ಈ ವ್ಯವಹಾರವನ್ನು ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸು. ಹಾಗಾಗದ ಪಕ್ಷದಲ್ಲಿ ನಾವು ಮಿಸ್ಟರ್ ಎನ್ ಅವರ ಕುಟಿಲ ತಂತ್ರಗಳ ವಿರುದ್ಧ ನಿರ್ದಿಷ್ಟ ಸಿವಿಲ್ ಅಥವಾ ಕ್ರಿಮಿನಲ್ ಕ್ರಮಕ್ಕಾಗಿ ನ್ಯಾಯಾಲಯಕ್ಕೆ ಹೋಗೋಣ. ಕರಂಧರನು ಈ ವಿಚಾರಗಳಲ್ಲಿ ಪರಿಣಿತನೆಂದು ಪರಿಗಣಿಸಿ ಸಹಾಯಕ್ಕೆಂದು ಮುಂಬಯಿಗೆ ಅವನನ್ನು ಕಳಿಸಲು ಪ್ರಭುಪಾದರು ನಿರ್ಧರಿಸಿದರು. ಹಾಗೆಯೇ ಶ್ಯಾಮಸುಂದರನನ್ನು ಕಳಿಸಲು ಬಯಸಿದರು. ಆದರೆ ಜಾರ್ಜ್ ಹ್ಯಾರಿಸನ್ ದಾನ ನೀಡಲಿದ್ದ ಒಂದು ದೊಡ್ಡ ಹಳ್ಳಿಗಾಡಿನ ಎಸ್ಟೇಟಿನ ಸಂಬಂಧವಾಗಿ ಶ್ಯಾಮಸುಂದರನು ಲಂಡನ್ಗೆ ಹೋಗಿದ್ದನು. ಆದರೆ ಲಂಡನ್ನಿನ ವ್ಯವಹಾರವು ಮುಗಿದ ಕೂಡಲೇ ಅವನು ಮುಂಬಯಿಗೆ ಹೋಗಬೇಕೆಂದು ಪ್ರಭುಪಾದರು ಅವನಿಗೆ ಆದೇಶ ಕಳಿಸಿದರು. ಪ್ರಭುಪಾದರು ಹೋರಾಟಕ್ಕೆ ಸಿದ್ಧವಾಗಿದ್ದರು. ವಂಚನೆಗೆ ಒಳಗಾಗಲು ಅವರಿಗೆ ಇಷ್ಟವಿರಲಿಲ್ಲ. ಭಾರತಕ್ಕೆ ಹಿಂದಿರುಗುವಾಗ ಪ್ರಭುಪಾದರು ಮತ್ತೊಮ್ಮೆ ಹವಾಯಿಗೆ ಭೇಟಿ ನೀಡಿದರು. ಅನಂತರ ಅಕ್ಟೋಬರ್ 11ರಂದು ಅವರು ಮೊದಲ ಬಾರಿಗೆ ಮನಿಲಾಗೆ ಹೋದರು. ಅಲ್ಲಿದ್ದ ಸಣ್ಣ ಸಂಖ್ಯೆಯ ಶಿಷ್ಯರು ದೇವಾಲಯದಲ್ಲಿ ಮತ್ತು ಹೋಟೆಲ್ ಇಂಟರ್ ಕಾಂಟಿನೆಂಟಲ್ನಲ್ಲಿ ಪ್ರಭುಪಾದರ ಪ್ರವಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದರು.
ಮನಿಲಾದಲ್ಲಿದ್ದಾಗ ಪ್ರಭುಪಾದರು ಜೂಹು ಆಸ್ತಿಗೆ ಸಂಬಂಧಿಸಿದಂತೆ ತಮ್ಮ ಸ್ಥಾನವನ್ನು ಜಾಗರೂಕತೆಯಿಂದ ಪರಿಶೀಲಿಸಿದರು ಮತ್ತು ತಾವು ಜಯಶೀಲರಾಗಿ ಹೊರಬರುವುದಾಗಿ ತೀರ್ಮಾನಿಸಿದರು. ಗಿರಿರಾಜನಿಗೆ ಬರೆದ ಪತ್ರದಲ್ಲಿ ಅವರು ತಮ್ಮ ವಾದದ ಅಂಶಗಳನ್ನು ಪಟ್ಟಿ ಮಾಡಿದರು. ಖರೀದಿದಾರರಾಗಿ ನಾವು ಎಲ್ಲ ನಿಬಂಧನೆಗಳನ್ನು ಪೂರೈಸಿದ್ದೇವೆ. ಮಿಸ್ಟರ್ ಎನ್ ಈ ಸಂಬಂಧವಾಗಿ ಇತರ ಕೆಲವರಿಗೆ ಮಾಡಿದಂತೆ ನಮ್ಮನ್ನು ಸಹ ವಂಚಿಸುವ ಉದ್ದೇಶದಿಂದ ಬೇಕೆಂದೇ ವಿಳಂಬ ಮಾಡಿದ್ದಾರೆ. ಆದರೆ ಈ ಬಾರಿ ಅವರು ನಮ್ಮನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ, ಏಕೆಂದರೆ ನಾವು ಜಮೀನನ್ನು ಸ್ವಾಧೀನಪಡಿಸಿಕೊಂಡಿದ್ದೇವೆ ಮತ್ತು ನಮ್ಮ ರಾಧಾಕೃಷ್ಣ ವಿಗ್ರಹಗಳು ಅಲ್ಲಿ ಪ್ರತಿಷ್ಠಾಪನೆಗೊಂಡಿವೆ. ಆದ್ದರಿಂದ ಕೂಡಲೇ ಸ್ವಾಮ್ಯ ಪತ್ರವನ್ನು ಅವರು ಶಾಸನಬದ್ಧಗೊಳಿಸುವಂತೆ ಅವರನ್ನು ಒತ್ತಾಯಿಸಲು ನಾವು ತಕ್ಷಣ ನ್ಯಾಯಾಲಯಕ್ಕೆ ಹೋಗಬೇಕು. ನ್ಯಾಯಾಲಯದ ಕಟ್ಲೆಯು ದೀರ್ಘಕಾಲ ನಡೆದರೂ ಆ ಜಮೀನಿನಲ್ಲಿ ನಮ್ಮ ವ್ಯವಹಾರಗಳನ್ನು ತಡೆಯಲು ಸಾಧ್ಯವಿಲ್ಲ. ನ್ಯಾಯಾಲಯಕ್ಕೆ ಹೋಗದೆ ನಾವು ಮಿಸ್ಟರ್ ಎನ್ ಅವರೊಂದಿಗೆ ಯಾವುದೇ ಸಂಧಾನ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಈ ನೀಚನಿಂದ ಪಾರಾಗಲು ನಾವು ಪೂರ್ಣ ಮೊತ್ತವಾದ 14 ಲಕ್ಷ ರೂಪಾಯಿಗಳಿಗೆ ವ್ಯವಸ್ಥೆ ಮಾಡಬಹುದೆಂದು ನನಗೆ ತೋರುತ್ತದೆ. ಆದರೆ ನ್ಯಾಯಾಲಯಕ್ಕೆ ಹೋಗದೆ ನಾವಿದನ್ನು ಮಾಡಲು ಸಾಧ್ಯವಿಲ್ಲ. ಹಾಗೆ ಮಾಡಿದರೆ ಕ್ರಯದ ಕರಾರನ್ನು ನಾವು ಮುರಿದಂತಾಗುತ್ತದೆ. ಆದ್ದರಿಂದ ಯಾವುದೇ ಸಂಧಾನ ಮಾಡಿಕೊಳ್ಳುವ ಮೊದಲು ನಾವು ನ್ಯಾಯಾಲಯಕ್ಕೆ ಹೋಗಲೇಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ಏನು ನೋಡಿದ್ವಿ ಅಂತ ಹೇಳಿದ್ರೆ, ಪ್ರಭುಪಾದರು ಈಗ ಗಿರಿರಾಜನಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ. ಅವರು ಒಂದು ಮುಂಬೈ ಇದನ್ನ ನೋಡ್ಲಿಕ್ಕೆ ಅಂದ್ರೆ ಅಲ್ಲಿ ವ್ಯವಹಾರಗಳನ್ನ ನೋಡ್ಲಿಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಮತ್ತೆ 1-2 ಜನ ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದೇ ತಮಾಲ ಕೃಷ್ಣ ಅವ್ರನ್ನ ಮತ್ತೆ ತಮಾಲ ಕೃಷ್ಣ ಗೋಸ್ವಾಮಿನ ಮತ್ತೆ ಭವಾನಂದರಿಗೇನು ಸಹ ಅಲ್ಲಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಬರ್ಕ್ಲಿಗೆ ನಡೆದ ಸಂಕ್ಷಿಪ್ತ ಭೇಟಿಯಲ್ಲಿ ಪ್ರಭುಪಾದರು ಕ್ಯಾಲಿಫೋರ್ನಿಯಾ, ಹಿಂದೆ ಬರ್ಕ್ಲಿಗೆ ಹೋಗ್ತಾರೆ, ಮತ್ತೆ ಕ್ಯಾಲಿಫೋರ್ನಿಯಾ ಎಲ್ಲ ಕಡೆ ಹೋಗ್ತಾರೆ. ಎಲ್ಲಿ ಹೋದ್ರು ಸಹ ಅವರಿಗೆ ಬರೀ ಮುಂಬೈದೇ ಅದ್ರದ್ದು ಒಂದು ಯೋಜನೆ ಬಗ್ಗೆನೆ ಅವ್ರಿಗೆ ಯಾವಾಗ್ಲೂ ಯೋಚನೆ ಬರ್ತಾನೆ ಇರುತ್ತೆ. ಈಗ ಏನ್ ಹೇಳ್ತಾ ಇದ್ದಾರೆ ಕೃಷ್ಣಸ್ವಾಮಿ ಅವರು, ತಮಾಲ ಕೃಷ್ಣ ಗೋಸ್ವಾಮಿಗೆ ಒಂದು ಲೆಟರ್ ಬರೀತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಿಸ್ಟರ್ ಎನ್ ಅಂದ್ರೆ ಓನರ್ ಏನಿದಾರಲ್ಲ ಅವನು, ಮತ್ತೆ ಮಿಸ್ಟರ್ ಡಿ ಅಂತ ಹೇಳಿದ್ರೆ ಇವ್ರ ಪ್ರಭುಪಾದರ ಕಡೆಯಿಂದ ಒಂದು ಲಾಯರ್ ಇರ್ತಾರಲ್ಲ, ಅವ್ರು ಇಬ್ರು ಸೇರ್ಕೊಂಡು ಇವ್ರ ಕುತಂತ್ರಗಳಿಂದ ಮುಂಬೈಯ ವ್ಯವಹಾರ ಗೊಂದಲಗೊಂಡಿದೆ. ಅಂದ್ರೆ ನೋಡಿ, ಲಾಯರ್ ಅಂತ ಇಟ್ಕೊಂಡಿರ್ತಾರೆ, ಈ ಲಾಯರ್ ಸಹ ಅವ್ರಿಗೆ ಮೋಸ ಮಾಡಿ ಆ ಓನರ್ ಜೊತೆಲೆ ಸೇರ್ಕೊಂಡಿರ್ತಾರೆ. ಸೊ ಇಬ್ರು ಒಂದ್ ತಂತ್ರ ಮಾಡ್ಬಿಟ್ಟು ಒಂಥರ ವ್ಯವಹಾರನ ಗೊಂದಲ ಮಾಡಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗಿರಿರಾಜ ತೊಂದರೆಯಲ್ಲಿದ್ದಾನೆ. ಈಗ ಅವನಿಗೆ ವ್ಯವಹಾರಗಳಲ್ಲಿ ಅವ್ನಿಗೆ ನೋಡ್ಕೊಳ್ಳಕ್ಕೆ ಅವನ ಶಿಷ್ಯ ಹೊಂದಿದ್ದಾರೆ. ಅಂದ್ರೆ ಅವನಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅವನಿಗೆ. ಅದಕ್ಕೋಸ್ಕರ ಅವನಿಗೆ ಹೆಲ್ಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಇವ್ರು ತಮಾಲ ಕೃಷ್ಣಗೆ ಹೋಗ್ಬೇಕು ಹೇಳಿದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ಅವರು, ಹಣವನ್ನ ಜಾಗರೂಕತೆಯಿಂದ ಅಂದ್ರೆ ಅವನಿಗೆ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದಾರಲ್ಲ ಇನ್ಕಮ್ ಟ್ಯಾಕ್ಸ್ ಇದ್ ಮಾಡಕ್ಕೆ, ಅದನ್ನೇ ಹೇಳ್ತಾ ಇದ್ದಾರೆ ಅವರು. ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ರಿಜಿಸ್ಟರ್ ಆಫೀಸಿಗೆ ಡೈರೆಕ್ಟ್ ಆಗಿ ಹೋಗಿ ನೀನು ಕಟ್ಬಿಡೋದನ್ನ, ಯಾರು ಒಂದು ಮಿಸ್ಟರ್ ಎನ್ ಕೈಲಿ ಅಥವಾ ಅವ್ರ ವಕೀಲನ ಕಡೆ ಯಾರ ಕೈಲಿ ದುಡ್ಡು ಕೊಡಕ್ ಹೋಗ್ಬೇಡ, ಈ ವ್ಯವಹಾರವನ್ನ ಸರಿಯಾದ ರೀತಿಯಲ್ಲಿ ಪೂರ್ಣಗೊಳಿಸು ಅಂತೇಳಿ ತಮಾಲ ಕೃಷ್ಣ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದಲ್ಲಿ ಈ ತರ ನಾವು ಸರಿಯಾದ ರೀತಿಯಲ್ಲಿ ಹೋದ್ರೆ ಆಮೇಲೆ ನಾವೇನ್ ಮಾಡ್ಬೋದು ಅಂದ್ರೆ ಮಿಸ್ಟರ್ ಎನ್ ಮೇಲೆ ನಾವು ಒಂದು ಕ್ರಿಮಿನಲ್ ಕೇಸು ಅಥವಾ ಒಂದು ಸಿವಿಲ್ ಕೇಸ್ ಏನಾರ ಹಾಕಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅನ್ಕೋತಾರೆ, ಈ ಕರಂದರ್ ಇದಾರಲ್ಲ, ಕರಂದರ್ ಒಂಥರ ಈ ಕೋರ್ಟು ಇದ್ರದ್ದೆಲ್ಲ ವಿಚಾರದಲ್ಲಿ ತುಂಬಾ ಪರಿಣಿತ ಇದ್ದಾರೆ, ಅದಕ್ಕೆ ಅವ್ರನ್ನೇ ಯಾಕೆ ಕಳಿಸ್ಬಾರ್ದು ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ. ಆಮೇಲೆ ಅದೇ ಟೈಮಿಗೆ ಆ ಕರಂದರ್ ಇದಾರಲ್ಲ, ಅವರು ಜಾರ್ಜ್ ಹ್ಯಾರಿಸನ್ ಒಂದು ಭೂಮಿ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಭೂಮಿಯನ್ನ ತಗೊಳ್ಳಿಕ್ಕೋಸ್ಕರ ಅವರು ಅದ್ರ ವಿಚಾರವಾಗಿ ಲಂಡನ್ ಹೋಗಿರ್ತಾರೆ. ಸೊ ಲಂಡನ್ ಇಂದ ಬಂದ್ಮೇಲೆ ಅವ್ರನ್ನ ಅಲ್ಲಿಗೆ ಕಳ್ಸೋದು ಅಂತೇಳಿ ಪ್ರಭುಪಾದರು ಯೋಚನೆ ಮಾಡ್ತಾರೆ. ಭಾರತಕ್ಕೆ ಹಿಂತಿರುವಾಗ ಹಿಂದೆ ಬರೋ ಮುಂಚೆ ಮತ್ತೊಮ್ಮೆ ಹವಾಯಿಗೆ ಹೋಗ್ತಾರೆ. ಅನಂತರ ಅಕ್ಟೋಬರ್ 11ರಂದು ಅವರು ಮೊದಲ ಬಾರಿಗೆ ಮನಿಲಾಗ್ ಹೋಗ್ತಾರೆ. ಮತ್ತೆ ಅಲ್ಲಿ ಸ್ವಲ್ಪ ಜನನೇ ಇರ್ತಾರೆ ಶಿಷ್ಯರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಜನನೇ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಜನರು. ಅಲ್ಲಿ ದೇವಾಲಯ ಮತ್ತೆ ಹೋಟೆಲ್ಗಳಲ್ಲೆಲ್ಲ ಪ್ರಭುಪಾದರ ಪ್ರವಚನಗಳನ್ನ ಏರ್ಪಡಿಸಿರ್ತಾರೆ. ಅಲ್ಲೆಲ್ಲ ಪ್ರವಚನಗಳನ್ನ ಪ್ರಭುಪಾದರು ಕೊಡ್ತಾರೆ. ಮನಿಲಾದಲ್ಲಿದ್ದಾಗ ಪ್ರಭುಪಾದ ಜುಹು ಆಸೆಗೆ ತಮ್ಮ ಸ್ಥಾನವನ್ನು ಜಾಗರೂಕತೆಯಿಂದ ಅವ್ರು ಎಲ್ಲಿದ್ರು ಅದೇ ಮನಿಲಾದಲ್ಲಿ ಇದ್ದಾಗ ಕೂತ್ಕೊಂಡಾಗೂ ಸಹ ತಮ್ಮ ಒಂದು ಸ್ಥಾನ ಈ ಮುಂಬೈನಲ್ಲಿ ಹೇಗಿದೆ, ನಾವು ಯಾವ ಇದ್ರಲ್ಲಿದ್ದೀವಿ ಅಂತೆಲ್ಲ ಅಂದ್ರೆ ಪೇಪರ್ಸ್ ಎಲ್ಲ ನೋಡ್ತಾ ಹೋಗ್ತಾರೆ. ನೋಡಿದಾಗ ಆಮೇಲೆ ನೋಡ್ಬಿಟ್ಟು ಗಿರಿರಾಜನ್ಗೆ
ಒಂದ್ ಪತ್ರ ಬರೀತಾರೆ, ಬರ್ಬಿಟ್ಟು ಹೇಳ್ತಾರೆ ನಾನು ಕೆಲವೊಂದು ಅಂಶಗಳನ್ನ ವಾದ ಮಾಡುದು ಅಂದ್ರೆ ನಮ್ ಪರವಾಗಿ ನಮ್ಗೆ ಇದೆಲ್ಲ ಇದಾಗ್ಬೇಕು, ನಮ್ಮ ತರಾನೇ ಆಗ್ಬೇಕು, ಇದಕ್ಕೆಲ್ಲ ಕೆಲವೊಂದು ವಾದಗಳಿದೆ, ಅದನ್ನೆಲ್ಲ ಹೇಳ್ತಾರೆ. ಯಾವ ತರ ನಾವು ವಾದ ಮಾಡ್ಬೋದು ಅಂದ್ರೆ ಮಿಸ್ಟರ್ ಏನಾರ ಏನ್ ಈ ತರ ಪ್ರಾಬ್ಲಮ್ ಮಾಡಿದಾಗ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಹೇಳ್ತಾರೆ, ಒಂದನೇದಾಗಿ ಖರೀದಿದಾರಾಗಿ ನಾವು ಎಲ್ಲಾ ನಿಬಂಧನೆಗಳನ್ನ ಅವರು ಏನೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾರೆ ಅದ್ರ ಪ್ರಕಾರವಾಗಿ ನಾವು ಕೊಂಡ್ಕೊಳ್ಳೋರ್ ಕಡೆಯಿಂದ ನಾವೆಲ್ಲವನ್ನು ಮುಗಿಸಿದೀವಿ, ಎಲ್ಲವನ್ನು ಮಾಡಿದೀವಿ. ಮತ್ತೆ ಮಿಸ್ಟರ್ ಎನ್ನಿಗೆ ಈಗ ಮಿಸ್ಟರ್ ಎನ್ ಸುಮಾರು ಜನಕ್ಕೆ ಮೋಸ ಮಾಡಿದ್ದಾರೆ, ಆ ತರ ಮೋಸನ ನಮ್ಗೆ ಮಾಡಕ್ಕೆ ಸಾಧ್ಯ ಇಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ಬಾರಿ ಅವ್ರು ನಮ್ಮನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ, ಯಾಕೆಂದ್ರೆ ನಾವು ಜಮೀನನ್ನು ಹೇಳ್ತಾ ಇದ್ದಾರೆ, ಜಮೀನಾಗ್ಲೇ ಸ್ವಾಧೀನ ಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ರಾಧಾಕೃಷ್ಣ ವಿಗ್ರಹನಲ್ಲಿ ಅವರು ಸ್ಥಾಪನೆನೂ ಮಾಡ್ಬಿಟ್ಟಿದ್ದಾರೆ. ಸೊ ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ. ತಮ್ಮಷ್ಟು ತಾವು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಈ ಬಾರಿ ಅವರು ನಮ್ಮನ್ನು ಮೋಸಗೊಳಿಸಲು ಸಾಧ್ಯನೇ ಇಲ್ಲ ನಮಗೆ ಅಂತ ಹೇಳ್ತಾರೆ. ಆದ್ರಿಂದ ಕೂಡಲೇ ಸೌಮ್ಯ ಪತ್ರನ ಅವರು ಶಾಸನ ಬದ್ಧಗೊಳಿಸುವಂತೆ ಅವರನ್ನು ಒತ್ತಾಯಿಸ್ಬೇಕು. ಅಂದ್ರೆ ಅವ್ರೆಲ್ಲ ಇದೆಲ್ಲ ಕೊಡ್ಬೇಕು, ನಮ್ಗೆ ಸೇಲ್ ಇದು ಎಲ್ಲ ಕೊಡ್ಬೇಕು, ಅವ್ರನ್ನ ಒತ್ತಾಯಿಸೋಣ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಲಯ ಕಟ್ಲಿ ದೀರ್ಘಕಾಲ ನಡೆದ್ರು ಅಂದ್ರೆ ನಾವೀಗ ಕೋರ್ಟಿಗೆ ಹೋಗೋಣಂತೆ. ಕೋರ್ಟಿಗೆ ಹೋದ್ರು ಸಹ ನಮ್ಗೆ ಅಲ್ಲಿ ಸುಮಾರು ದಿನ ನಡೆಯುತ್ತೆ, ಆದ್ರೆ ನಮ್ ಕಡೆಗೆ ಆಗೋದು ನಂಗೆ ಭರವಸೆ ಇದೆ. ಅಷ್ಟಾದ್ರೂ ತುಂಬಾ ದಿನ ಕೋರ್ಟಲ್ ಇದು ಕೇಸ್ ನಡೆದ್ರೂ ಪರವಾಗಿಲ್ಲ, ನಮ್ ಕಡೆಗೆ ಆಗುತ್ತೆ ಅನ್ನೋದು ಭರವಸೆ ಅವರಿಗೆ. ಅದೆಲ್ಲ ಪೇಪರ್ಸ್ ಎಲ್ಲ ನೋಡ್ತಾ ಅವರಷ್ಟು ಅವರೇ ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ನ್ಯಾಯಾಲಯಕ್ಕೆ ಹೋಗದೆ ನಾವು ನಮ್ಗೆ ಯಾವುದೇ ಸಂಧಾನ ಮಾಡಿಕೊಳ್ಳಲು ಸಾಧ್ಯ ಇಲ್ಲ, ಕೋರ್ಟಿಗೆ ಹೋಗ್ತೇನೆ ಏನು ಮಾಡಕ್ಕಾಗಲ್ಲ, ನಾವು ಒಂದು ನ್ಯಾಯಾಲಯಕ್ಕೆ ಹೋಗೋಣ, ನಾವು ಕೇಸ್ ಹಾಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈ ನೀಚನಿಂದ ಪಾರಾಗಲು ಇನ್ನೊಂದು ದಾರಿ ಇದೆ ಅಂತ ಹೇಳ್ತಾರೆ. ನಿಮ್ಗೆಲ್ಲ ದುಡ್ಡು ಕೊಟ್ಬಿಟ್ಟು ಸುಮ್ನೆ ಆಗ್ಬಿಡ್ಬೋದು, ನಾವು ಅಂದ್ರೆ ಸೆಟಲ್ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ನಾವು ಅದು ಕರಾರ್ ಪ್ರಕಾರ ಅಲ್ಲ, ಅದಕ್ಕೋಸ್ಕರ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ನಾವು ಕೋರ್ಟಿಗೆ ಹೋಗಿ ನಾವು ಒಂದು ನ್ಯಾಯಾಲಯಕ್ಕೆ ಹೋಗಿ ನಾವು ಅದಕ್ಕೆ ನ್ಯಾಯವನ್ನ ಪಡೆಯೋಣ ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಈ ತರ ಮಾಡಬಹುದು ಅಂತ ಹೇಳ್ಬಿಟ್ಟು ಸಮಾಲ ಕೃಷ್ಣಗೆ ಒಂದು ಲೆಟರ್ ಬರ್ತಾರೆ. ಅದು ತಮ್ಮ ಗಿರಿರಾಜನಗರ ಪತ್ರದಲ್ಲಿ ಜಯಶ್ರೀನಿವಾಸ ಅವರು ಗಿರಿರಾಜನ್ಗೆ ಬರೆದಿದ್ದಾರೆ. ಗಿರಿರಾಜ ಪರತ್ವರ ಅವರು ತಮ್ಮ ಗಿರಿರಾಜನ್ಗೆ ಈ ತರ ಬರೀತಾರೆ, ಈ ತರ ನಾವು ನಮ್ ಕಡೆ ಮಾಡ್ಕೋಬಹುದು ಭೂಮಿನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಹರೇ ಕೃಷ್ಣ. ಒಂದ್ ನಿಮಿಷ. ಈಗ ನೆಕ್ಸ್ಟ್ ಚಾಪ್ಟರ್. ಹೌದು, ನೀಚರೊಂದಿಗೆ ವ್ಯವಹಾರ. ಲಕ್ಷ್ಮೀ PM ಮಾತಾಜಿ ಓದಿ. ಓದ್ತೀನಿ. ಬೃಂದಾವನ ಮೇಲೆ ಮಾಡಿ ಮಾತಾಜಿ ಒಂಚೂರು. ಆಯ್ತಾಯ್ತು, ಮಾಡ್ತೀನಿ. ಮಾಡಿ ಬಂತು ಮಾತಾಜಿ ಇವಾಗ. ನೀಚರೊಂದಿಗೆ ವ್ಯವಹಾರ ಮೇಲೆ ಹೋಗಿದೆ, ಅದೇ ಹಂಗೆ ಇರ್ಬೋದು, ಓದಿದ್ದೀವಿ. ಬೃಂದಾವನ ಅಕ್ಟೋಬರ್ 17, 1972. ಪ್ರಭುಪಾದರು ಕಾರ್ತೀಕ ಮಾಸದ ವ್ರತಾಚರಣೆಗೆಂದು ಅಕ್ಟೋಬರ್ 16ರಿಂದ ನವೆಂಬರ್ 14ರವರೆಗೆ ಬೃಂದಾವನಕ್ಕೆ ಬಂದಿದ್ದರು. ಅವರು ರಾಧಾ ದಾಮೋದರ ದೇವಾಲಯದ ಅಂಗಳದಲ್ಲಿದ್ದ ರೂಪ ಗೋಸ್ವಾಮಿಯವರ ಸಮಾಧಿಯ ಬಳಿ ಪ್ರತಿದಿನ ಪ್ರವಚನ ನೀಡಲು ಯೋಚಿಸಿದರು. ರೂಪ ಗೋಸ್ವಾಮಿಯವರು ಭಕ್ತಿ ರಸಾಮೃತ ಸಿಂಧು ಎಂಬ ಪುಸ್ತಕದ ತಮ್ಮದೇ ಇಂಗ್ಲಿಷ್ ಅನುವಾದದ ದಿ ನೆಕ್ಟಾರ್ ಆಫ್ ಡಿವೋಷನ್ ಪುಸ್ತಕದ ವಿಷಯಗಳನ್ನು ಕುರಿತು ಅವರು ಮಾತಾಡಲಿದ್ದರು. ತಮ್ಮ ಪಶ್ಚಿಮದ ಪ್ರವಾಸದ ಕಾಲದಲ್ಲಿ ಅವರು ಭಕ್ತರನ್ನು ವೃಂದಾವನದಲ್ಲಿ ಕಾರ್ತೀಕದ ಆಚರಣೆಗೆ ಬಂದು ತಮ್ಮೊಂದಿಗೆ ಕೂಡಿಕೊಳ್ಳಲು ಆಹ್ವಾನಿಸಿದ್ದರು. ಆದ್ದರಿಂದ ಒಂದು ನಿಮಿಷ ಕೂಚನ್ನಿ, ಬನ್ನಿ ಕೂತ್ಕೊಳ್ಳಿ, ಒಂದ್ ನಿಮಿಷ. ಭಕ್ತರು ಅಮೆರಿಕ, ಯುರೋಪ್, ಭಾರತ ಮತ್ತು ವಿಶ್ವದ ಇತರ ಕಡೆಗಳಿಂದ ಬಂದು ಅವರನ್ನು ಜೊತೆಗೂಡಿದ್ದರು. ತಮ್ಮ ವೃಂದಾವನದ ಯೋಜನೆಗಳನ್ನು ಅಭಿವೃದ್ಧಿಗೊಳಿಸುವ ಕಾಳಜಿ ಅವರಿಗಿತ್ತು. ಆದ್ದರಿಂದ ಕೂಡಲೇ ಮುಂಬಯಿಗೆ ಧಾವಿಸುವ ಬದಲು ಅವರು ಮೊದಲು ಇಲ್ಲಿಗೆ ಬಂದಿದ್ದರು. ಮುಂಬಯಿಯ ಸಮಸ್ಯೆಗಳನ್ನು ಎದುರಿಸಲು ತಮ್ಮ ಶಿಷ್ಯ ಮುಖಂಡರಲ್ಲಿ ಕೆಲವರನ್ನು ಅಲ್ಲಿಗೆ ಕಳಿಸಿದ್ದರು. ಈಗ ರಣರಂಗದ ಇನ್ನೊಂದು ಭಾಗದಲ್ಲಿರುವ ಸೈನ್ಯಾಧಿಪತಿಯಂತೆ ಅವರು ಮುಂಬಯಿಯಲ್ಲಿನ ತಮ್ಮ ಉಪಸೇನಾಪತಿಗಳಿಂದ ಸುದ್ದಿಗಾಗಿ ಕಾಯುತ್ತಿದ್ದರು. ರಾಧಾ ದಾಮೋದರ ದೇವಾಲಯದ ತಮ್ಮ 2 ಚಿಕ್ಕ ಕೊಠಡಿಗಳಲ್ಲಿ
ಅವರು ವಾಸ್ತವ್ಯ ಹೂಡಿದರು. ಅವರ ಶಿಷ್ಯರು ಅನತಿ ದೂರದ ಯಮುನಾ ನದಿಯ ಬಳಿ ಇದ್ದ ಭರತಪುರದ ಮಹಾರಾಜರ ಹಿಂದಿನ ಅರಮನೆಯಾಗಿದ್ದ ಒಂದು ಹಳೆಯ ಕಟ್ಟಡದಲ್ಲಿ ತಂಗಿದರು. ಪ್ರಭುಪಾದರು ತಮ್ಮ ಶಿಷ್ಯರನ್ನು ವೃಂದಾವನಕ್ಕೆ ಪರಿಚಯಿಸುವಂತೆ ವೃಂದಾವನದ ನಿವಾಸಿಗಳಿಗೆ ತಮ್ಮ ಶಿಷ್ಯರನ್ನು ಪರಿಚಯಿಸುತ್ತಿದ್ದರು. 1932ರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಮತ್ತು ಅವರ ತಂಡವು ಎದುರಿಸಿದ್ದ ಪರಿಸ್ಥಿತಿಯನ್ನೇ ಪ್ರಭುಪಾದರ ಶಿಷ್ಯ ವೃಂದವು ಈಗಾಗಲೇ ವೃಂದಾವನದಲ್ಲಿ ಎದುರಿಸತೊಡಗಿತ್ತು. ಅಲ್ಲಿನ ಜನರು ಹೀನ ಜಾತಿಯಲ್ಲಿ ಜನಿಸಿದ ವ್ಯಕ್ತಿಗಳನ್ನು ವೈಷ್ಣವರೆಂದು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿದ್ದರು. ಆದರೆ ತಮ್ಮ ಶಿಷ್ಯರು ವೃಂದಾವನದಲ್ಲಿ ಕೃಷ್ಣ ಮತ್ತು ಬಲರಾಮರಿಗಾಗಿ ಒಂದು ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿದರೆ ವೃಂದಾವನದ ನಿವಾಸಿಗಳ ಹೃದಯ ಪರಿವರ್ತನೆಯಾಗಬಹುದು ಮತ್ತು ಅವರು ತಮ್ಮ ಶಿಷ್ಯರನ್ನು ಅಂಗೀಕರಿಸಬಹುದು ಎಂದು ಪ್ರಭುಪಾದರು ನಂಬಿದ್ದರು. ತಮ್ಮ ಶಿಷ್ಯರು ಒರಟುತನ ಮತ್ತು ಆಲಸ್ಯಗಳನ್ನು ಪ್ರಭುಪಾದರು ಸಹಿಸಿದರು. ವೃಂದಾವನದ ನಿವಾಸಿಗಳು ತಮ್ಮನ್ನು ಕಾಣಲು ಬಂದಾಗ ಪ್ರಭುಪಾದರು ತಮ್ಮ ಶಿಷ್ಯರ ಲೋಪದೋಷಗಳನ್ನು ನಿರ್ಲಕ್ಷಿಸಿ ಅವರನ್ನು ನಿಜವಾದ ಕೃಷ್ಣ ಭಕ್ತರೆಂದು ಗುರುತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಂಡರು. ಏಕೆಂದರೆ ಎಷ್ಟಾದರೂ ಆ ವಿದೇಶಿಯರು ತಮ್ಮ ಪಾಪಪೂರಿತ ಜೀವನವನ್ನು ತ್ಯಜಿಸಿದ್ದರು ಮತ್ತು ಭಗವಂತನ ಪುಣ್ಯನಾಮವನ್ನು ಕ್ರಮಬದ್ಧವಾಗಿ ಜಪ ಮಾಡುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಹರಿಣಿ ಕಕ್ಕೇರಿ ಮಾತಾಜಿ. ಇಲ್ಲವಾ? PS ಜಯಶ್ರೀ ಮಾತಾಜಿ. ಅವರು ರೆಡಿ ಇಲ್ಲವಾ? ಓದ್ತೀನಿ ಮಾತಾಜಿ. ಓದಿ. ಪ್ರಭುಪಾದರ ಬೆಳಗ್ಗೆ ಅಲ್ಲಿಂದ ಅಲ್ಲ ಮಾತಾಜಿ? ಹೌದೌದು. ಪ್ರಭುಪಾದರು ಬೆಳಗ್ಗೆ ಹಾಗೂ ಸಂಜೆ 2 ಹೊತ್ತು ಪ್ರವಚನ ನೀಡುತ್ತಿದ್ದರು. ಸುಮಾರು 2 ಅಡಿ ಎತ್ತರದ ಒಂದು ಸರಳವಾದ ಆಸನದ ಮೇಲೆ ಕುಳಿತು ಸೂರ್ಯನಲ್ಲಿ ಒಂದು ವಿದ್ಯುತ್ ದೀಪದೊಂದಿಗೆ ಪ್ರಭುಪಾದರು ತಮ್ಮೆದುರಿಗೆ ಕುಳಿತ ಶಿಷ್ಯರಿಗೂ ಹಾಗೂ ಕೆಲವು ಆಸಕ್ತ ಅತಿಥಿಗಳಿಗೆ ಉಪನ್ಯಾಸ ನೀಡುತ್ತಿದ್ದರು. ಕೆಲವು ಭಕ್ತರು ತಾವೀಗ ವೃಂದಾವನದಲ್ಲಿದ್ದುದರಿಂದ ಪ್ರಭುಪಾದರು ಕೃಷ್ಣ ಗೋಪಿಕೆಯರೊಂದಿಗೆ ಆಡಿದ ರಾಸಲೀಲೆಯಂತಹ ಅತ್ಯುನ್ನತ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಬಹುಶಃ ಮಾತನಾಡಬಹುದೆಂದು ಊಹಿಸಿದ್ದರು. ಆದರೆ ಹಾಗಾಗಲಿಲ್ಲ. ಬದಲಾಗಿ ಶಿಷ್ಯರಲ್ಲೊಬ್ಬರು ದಿ ನೆಕ್ಸ್ಟ್ ಆಫ್ ಡಿವೋಷನ್ ಪುಸ್ತಕದಿಂದ ವಾಚನ ಮಾಡುತ್ತಿದ್ದರು. ಪ್ರಭುಪಾದರು ಅದರ ನಡುವೆ ಭಕ್ತಿಯೋಗ ಅನುಕ್ರಮ ಹಂತಗಳ ಮೂಲಕ ಪರಿಶುದ್ಧ ಕೃಷ್ಣ ಪ್ರೇಮವನ್ನು ಗಳಿಸುವ ಬಗ್ಗೆ ವಿಸ್ತಾರವಾದ ತಾತ್ವಿಕ ವ್ಯಾಖ್ಯಾನಗಳನ್ನು ನೀಡುತ್ತಿದ್ದರು. ಮೇಲ್ ಮಾಡಿ ಮಾತಾಡಿ. ಪ್ರಭುಪಾದ ಪ್ರವಚನಗಳ ವಿಶೇಷತ ಅವರ ಶಿಷ್ಯರಿಗೆ ಉದ್ದೇಶಿತವಾಗಿದ್ದರೂ ಸಹ ಅವರು ಭಾರತದ ಬ್ರಾಹ್ಮಣ ಪಾಶ್ಚಾತ್ಯ ವೈಷ್ಣವರನ್ನು ಅಂಗೀಕರಿಸಬೇಕೆಂಬುದನ್ನು ಒತ್ತಿ ಹೇಳುತ್ತಿದ್ದರು. ಹುಟ್ಟಿನಿಂದ ಬರುವ ಅಂತಸ್ತು ಭೌತಿಕ ನಾಮಾಂಕಿತವಾದ್ದರಿಂದ ಅದು ಆಧ್ಯಾತ್ಮಿಕ ಜೀವನಕ್ಕೆ ಅನ್ವಯಿಸುವುದಿಲ್ಲವೆಂಬುದನ್ನು ಅವರು ಹಲವಾರು ಧರ್ಮ ಗ್ರಂಥಗಳ ಆಧಾರದೊಂದಿಗೆ ಸಾಧಿಸಿ ತೋರಿದರು. ಪ್ರಚಾರವು ಕೃಷ್ಣ ಪ್ರಜ್ಞೆಯ ಸಾರವೆಂಬುದನ್ನು ಒತ್ತಿ ಹೇಳಿ ಕೃಷ್ಣ ಪ್ರಜ್ಞಾ ಆಂದೋಲನ ಪ್ರಸಾರವನ್ನು ಮುಂದುವರಿಸಬೇಕೆಂದು ಅವರು ಅಲ್ಲಿದ್ದ ಶಿಷ್ಯರನ್ನು ಒತ್ತಾಯಿಸಿದರು. ಪ್ರಭುಪಾದರು ಈ ಉಪನ್ಯಾಸಗಳಿಂದ ಮತ್ತು ರಾಧಾ ದಾಮೋದರ ದೇವಾಲಯ ತಮ್ಮ ಕೊಠಡಿಗಳಲ್ಲಿನ ಆತ್ಮೀಯ ವಾತಾವರಣದಲ್ಲಿ ಪ್ರಭುಪಾದರು ಪ್ರತಿಯೊಬ್ಬ ಶಿಷ್ಯರಿಗೂ ನೀಡುತ್ತಿದ್ದ ವೈಯಕ್ತಿಕ ಗಮನದಿಂದ ಶಿಷ್ಯರು ರೋಮಾಂಚಿತರಾದರು. ಆ ದೇವಾಲಯದ ಕೊಠಡಿಗಳಲ್ಲಿ ಪ್ರಭುಪಾದರು ತಮ್ಮ ಶಾಶ್ವತ ನಿವಾಸ ಎಂದು ಕರೆಯುತ್ತಿದ್ದರು. ವಾಸ್ತವವಾಗಿ ಅಲ್ಲೇ ಅವರು ಕೃಷ್ಣ ಪ್ರಜ್ಞಾ ಆಂದೋಲನದ ತಮ್ಮ ಯೋಜನೆಗಳನ್ನು
ಪ್ರಾರಂಭಿಸಿದರು. ಬೆಳಗ್ಗೆ ಬೇಗ ಎದ್ದು ಶ್ರೀಮದ್ ಭಾಗವತದ ಅನುವಾದವನ್ನು ಪ್ರಾರಂಭಿಸಿ ತಮ್ಮ ಭಾವಾರ್ಥಗಳನ್ನು ಪ್ರಭುಪಾದರು ಹೇಳಿ ಬರೆಸುವುದು ಶಿಷ್ಯರಿಗೆ ಕೇಳುತ್ತಿತ್ತು. ಕಾಣಿಸ್ತಿಲ್ಲ. ಮತ್ತೆ ಆರತಿಯ ವೇಳೆಗೆ ತಮ್ಮ ಕೊಠಡಿಯ ಬಾಗಿಲುಗಳನ್ನು ತೆರೆದು ಪ್ರಭುಪಾದರು ದೇವರ ದರ್ಶನ ಪಡೆಯುತ್ತಿದ್ದರು. ಉಳಿದ ವೇಳೆಗಳಲ್ಲಿ ಜಪ ಮಾಡುತ್ತಾ ಮೊಗಸಾಲೆಯಲ್ಲಿ ಅವರು ಓಡಾಡುತ್ತಿದ್ದರು. ಓಡಾಡುತ್ತಿದ್ದನ್ನು ಭಕ್ತರು ಕಾಣಬಹುದಾಗಿತ್ತು. ಹಾಗೆಯೇ ಭಕ್ತರ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳ ಪರಿಹಾರದಲ್ಲಿ ನೆರವಾಗಲು ಪ್ರಭುಪಾದರು ಸದಾ ಲಭ್ಯರಾಗಿರುತ್ತಿದ್ದರು. ತಮಾಲ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಈ 5ನೇ ಅಧ್ಯಾಯ ನೀಚರೊಂದಿಗೆ ವ್ಯವಹಾರ ಅಂದ್ರೆ ಮೋಸ್ಟ್ಲಿ ಎಲ್ಲ ಬಾಂಬೆದು ಇದು ಹೇಳ್ತಾರೆ ಅನ್ಸುತ್ತೆ. ಬೃಂದಾವನ ಅಕ್ಟೋಬರ್ 17, 1972. ಪ್ರಭುಪಾದರು ಕಾರ್ತಿಕ ಮಾಸದ ಒಂದು ವ್ರತಾಚರಣೆ, ಕಾರ್ತಿಕ ಮಾಸ ಶುರು ಆಗುತ್ತೆ. ಸೊ ಅವ್ರ ವ್ರತಾಚರಣೆ ಮತ್ತೆ ದಾಮೋದರ ಇದು ಎಲ್ಲ ಬರುತ್ತಲ್ಲ, ಅದೆಲ್ಲ ಆಚರಣೆಗೋಸ್ಕರ ಅಕ್ಟೋಬರ್ 16ರಿಂದ ನವೆಂಬರ್ 14ರವರೆಗೆ ಕಾರ್ತಿಕ ಮಾಸ ಇರುತ್ತೆ. ಅದಕ್ಕೆ ವೃಂದಾವನಕ್ಕೆ ಬಂದಿದ್ದಾರೆ. ಅವರು ರಾಧಾ ದಾಮೋದರ ದೇವಾಲಯದ ಅಂಗಳದಲ್ಲಿದ್ದ ರೂಪ ಗೋಸ್ವಾಮಿರ ಸಮಾಧಿ, ಅಲ್ಲೇ ರಾಧಾ ದಾಮೋದರ ದೇವಾಲಯದ ಅಂಗಳದಲ್ಲೇನೆ ದಾಮೋದರ ಅದು ರೂಪ ಗೋಸ್ವಾಮಿರ ಸಮಾಧಿ ಇದೆ ಅಂತ ಹೇಳ್ತಾರೆ. ಬಳಿ ಪ್ರತಿದಿನ ಪ್ರವಚನ ಮಾಡ್ತಾ ಇದ್ರು. ರೂಪ ಗೋಸ್ವಾಮಿರ ಭಕ್ತಿ ರಸಾಮೃತ ಸಿಂಧು ಎಂಬ ಪುಸ್ತಕದ ತಮ್ಮದೇ ಇಂಗ್ಲಿಷ್ ಅನ್ನ ಅವರೇ ಬರ್ದಿದಾರಲ್ಲ, ರೂಪ ಗೋಸ್ವಾಮಿಯವರ ಭಕ್ತಿ ರಸಾಮೃತ ಸಿಂಧು ನೆಕ್ಸ್ಟ್ ಆಫ್ ಡಿವೋಷನ್ ನ ಅದನ್ನ ಅವರು ಅಲ್ಲಿ ಮಾತಾಡ್ತಾ ಇರ್ತಾರೆ. ತಮ್ಮ ಪಶ್ಚಿಮದ ಪ್ರವಾಸದ ಕಾಲದವರು ಭಕ್ತರನ್ನು ವೃಂದಾವನದಲ್ಲಿ ಕಾರ್ತಿಕರ ಆಚರಣೆಗೆ ಬಂದು ತಮ್ಮೊಂದಿಗೆ ಕೂಡಿಕೊಳ್ಳಲು ಆಹ್ವಾನಿಸಿದ್ರು. ಅಂದ್ರೆ ಕಾರ್ತಿಕ್ ಮಾಸಕ್ಕೆ ಬನ್ನಿ ಅಂತ ಬಿಟ್ಟು ತಮ್ಮ ಶಿಷ್ಯರನ್ನೆಲ್ಲ ಕರೆದಿರ್ತಾರೆ. ಸೊ ಆದ್ರಿಂದ ಸುಮಾರು ಜನ ಅಮೆರಿಕ ಮತ್ತೆ ಯುರೋಪ್ ಕಡೆಯಿಂದ ಎಲ್ಲಾ ಕಡೆಯಿಂದನೂ ಅವರು ಭಕ್ತರುಗಳೆಲ್ಲ ಬಂದು ಸೇರ್ಕೊಂಡಿದ್ದಾರೆ, ಇಲ್ಲಿ ಬಂದಿದ್ದಾರೆ ವೃಂದಾವನಕ್ಕೆ. ತಮ್ಮ ವೃಂದಾವನದ ಯೋಜನೆಯನ್ನು ಅಭಿವೃದ್ಧಿಗೊಳಿಸುವ ಕಾಳಜಿ ಅವರಿಗೆ ಇತ್ತು. ಅವರಿಗೆ ಬಾಂಬೆದು ಒಂದು ಚಿಂತೆ ಇದೆ, ಅದಕ್ ಮುಂಚೆ ಒಂದು ವೃಂದಾವನದ ಯೋಜನೆ ಎನ್ನುವರು ಅಲ್ಲೂ ಒಂದ್ ಸ್ವಲ್ಪ ಅದ್ರ ಕಡೆ ಗಮನ ಕೊಡ್ಬೇಕು ಅಂತ ಹೇಳಿ ಬಂದಿದ್ದಾರೆ. ಆದ್ರಿಂದ ಕೂಡಲೇ ಮುಂಬೈ ಧಾವಿಸುವ ಬದಲು ಏನ್ ಮಾಡಿದ್ದಾರೆ, ಇಲ್ಲಿ ಫಸ್ಟ್ ಬೃಂದಾವನಕ್ಕೆ ಬಂದಿದ್ದಾರೆ, ಇಲ್ಲಿಗೆ ಬಂದಿದ್ದಾರೆ. ಮುಂಬೈ ಸಮಸ್ಯೆಗಳನ್ನ ಎದುರಿಸಲು ಈಗ ಮುಂಬೈನ ಒಂದು ಸಮಸ್ಯೆಗಳನ್ನ ಎದುರಿಸೋಕೋಸ್ಕರ ಅವ್ರೀಗ ಬೇರೆ ಈಗ ತಾವೊಬ್ರು ನಾಯಕ, ಸೈನ್ಯಾಧಿಪತಿಯಂತೆ ಅವರು ಮುಂಬೈಯಲ್ಲಿನ ತಮ್ಮ ಉಪಸೈನ್ಯಾಧಿಪತಿ ತಾವೊಬ್ರು ನಾಯಕರಾಗಿದ್ದಾರೆ, ಒಂಥರ ಸೈನ್ಯಾಧಿಪತಿ ತನಕ ಇದ್ದಾರೆ. ತಮ್ಮ ಮತ್ತೆ ಕೆಲವರನ್ನೆಲ್ಲ ಇದ್ ಮಾಡಿದ್ದಾರೆ. ಈಗ ನಾಯಕರ ಹತ್ರ ಎಲ್ಲ ತನ್ನ ಶಿಷ್ಯರನ್ನ ತಯಾರು ಮಾಡಿದ್ದಾರೆ. ಎಲ್ಲಾರು ಹೋಗಿ ಬಾಂಬೆದು ಒಂದು ದೇವಾಲಯದ ಒಂದು ಇದನ್ನ ಅಲ್ಲೇನಿದ್ದಾರೆ ಪ್ರಾಬ್ಲಮ್ಸ್ ಎಲ್ಲ ಸರಿ ಮಾಡೋಕ್ಕೋಸ್ಕರ ಎಲ್ಲಾನು ಕೆಲವರು ಶಿಷ್ಯರನ್ನೆಲ್ಲ ರೆಡಿ ಮಾಡಿದ್ದಾರೆ. ಅವರು ವಾಚ ಹುಡಿದ್ರು. ಅವರ ಶಿಷ್ಯರು ಅನತಿ ದೂರದ ಯಮುನಾ ನದಿಯ ಇಲ್ಲೆಲ್ಲ ಯಾರು ಬಂದ್ಯಾರಲ್ಲ ಅವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ರಾಧಾ ದಾಮೋದರ ದೇವಾಲಯದ ತಮ್ಮ 2 ಚಿಕ್ಕ ಕೊಡಗುಗಳಲ್ಲಿ ಇವರು ವಾಸ್ತವ್ಯ ಹೂಡಿದರು. ಅವರು ಶಿಷ್ಯರು ಅನತಿ ದೂರದ ಅಂದ್ರೆ ಅಲ್ಲಿ ಪ್ರಭುಪಾದರು ಅಲ್ಲಿ ಈಗ ಇದ್ರಲ್ಲಿ ರಾಧಾ ದಾಮೋದರ ಮಂದಿರ ದೇವಸ್ಥಾನ ಇದೆಯಲ್ಲ, ಅಲ್ಲಿ 2 ಚಿಕ್ಕ ಕೊಠಡಿಯಲ್ಲಿ ಇರ್ತಾರೆ. ಅವರು ಶಿಷ್ಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲೇ ದೂರದಲ್ಲಿ ಯಮುನಾ ನದಿಯ ಬಳಿಯಲ್ಲಿ ಒಂದು ಭರತಪುರದ ಮಹಾರಾಜನ ಒಂದು ಹಳೆಯ ಅರಮನೆ ಇದೆ. ಆ ಅರಮನೆಗೆ ಒಂದು ಅಲ್ಲಿ ತಂಗಿದ್ದಾರೆ ಎಲ್ಲಾರು ಹೇಳ್ತಾ ಇದ್ದಾರೆ. ಪ್ರಭುಪಾದರು ತಮ್ಮ ಶಿಷ್ಯರನ್ನು ವೃಂದಾವನಕ್ಕೆ ಪರಿಚಯಿಸುವಂತೆಯೇ ವೃಂದಾವನ ನಿವಾಸಿಗಳಿಗೆ ತಮ್ಮ ಶಿಷ್ಯರನ್ನು ಪರಿಚಯಿಸಿದ್ದರು. ಅಂದ್ರೆ ಪ್ರಭುಪಾದರು ಏನ್ ಮಾಡ್ತಾರೆ, ಎಲ್ಲಾ ವೃಂದಾವನಕ್ಕೆ ಒಂಥರ ಇವ್ರನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಅದರಂತೆ ಏನ್ ಮಾಡ್ತಾ ಇದ್ದಾರೆ, ವೃಂದಾವನ ನಿವಾಸಿಗಳಿಗೂ ತಮ್ಮ ಅಂದ್ರೆ ವೃಂದಾವನಕ್ಕೆ ಪರಿಚಯ ಒಂದು ವೃಂದಾವನದ ಪ್ಲೇಸಿಗೆ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ವೃಂದಾವನದಲ್ಲಿದ್ದ ಎಲ್ಲಾ ಜನರಿಗೂ ಸಹ ತಮ್ಮ ಒಂದು ಶಿಷ್ಯರನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ. 1932ರಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿಯವರು ಮತ್ತೊಬ್ಬರ ತಂಡವು ಎದುರಿಸಿದ್ದ ಪರಿಸ್ಥಿತಿಯನ್ನೇ ಪ್ರಭುಪಾದ ಶಿಷ್ಯರೊಂದವು ಈಗಾಗಲೇ ವೃಂದಾವನದಲ್ಲಿ ಎದುರಿಸತೊಡಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಜನರು ಹೀನ ಜಾತಿಯಲ್ಲಿ ಅಂದ್ರೆ ಅಲ್ಲಿ ವೃಂದಾವನದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಹೀನ ಜಾತಿಯಲ್ಲಿ ಬಂದಿರೋರು, ಅಂದ್ರೆ ಇವರೆಲ್ಲ ಫಾರಿನರ್ಸ್ ಅಲ್ಲ, ಇವರೆಲ್ಲ ಹೀನ ಜಾತಿಯಿಂದ ಅವರನ್ನ ಒಂಥರ ಕಡೆಗಾಣಿಸ್ತಿರ್ತಾರೆ. ಹೀನ ಜನಿಸಿದ ವ್ಯಕ್ತಿಗಳನ್ನು ವೈಷ್ಣವರಿಂದ ಒಪ್ಪಿಕೊಳ್ಳಲು ಅವರು ವೈಷ್ಣವರು ಅಂತ ಒಪ್ಕೊಳ್ಳಕ್ಕೆ ರೆಡಿ ಇರಲ್ಲ. ಆದರೆ ತಮ್ಮ ಶಿಷ್ಯರು ವೃಂದಾವನದಲ್ಲಿ ಕೃಷ್ಣ ಮತ್ತು ಬಲರಾಮರಿಗಾಗಿ ಒಂದು ಅದ್ಭುತ ದೇವಾಲಯವನ್ನು ನಿರ್ಮಿಸಿದರೆ ವೃಂದಾವನದ ನಿವಾಸಿಗಳನ್ನ ಅಂದ್ರೆ ಅವ್ರು ಅನ್ಕೋತಾರೆ, ನಮ್ ಶಿಷ್ಯರು ಇವ್ರು ಎಷ್ಟೊಂದು ಹೀಯಾಳಿಸ್ತಾ ಇದ್ದಾರೆ,
ವೈಷ್ಣವರು ಅಂತ ಒಪ್ಕೊಳಕ್ಕೆ ರೆಡಿ ಇಲ್ಲ. ಆದ್ರೆ ಯಾವಾಗ ಒಂದು ರಾಧಾಕೃಷ್ಣರಿಗೆ ಒಂದು ದೇವಸ್ಥಾನವನ್ನು ಅಲ್ಲಿ ಸ್ಥಾಪನೆ ಮಾಡ್ಕೊಡ್ತಾರೋ ಅವಾಗ ಇವ್ರಿಗೆಲ್ಲರಿಗೂ ಒಂಥರ ಅಂದ್ರೆ ಚೇಂಜ್ ಆಗ್ಬೋದು, ಇವರೆಲ್ಲ ಬೃಂದಾವನದವರು ಅಂತ ಅನ್ಕೊಳ್ತಾರೆ. ಮತ್ತು ಅವರು ತಮ್ಮ ಶಿಷ್ಯರನ್ನು ಅಂಗೀಕರಿಸಬಹುದು, ಅವರೆಲ್ಲ ಅಂದ್ರೆ ನನ್ನ ಶಿಷ್ಯನ ಅವರೆಲ್ಲ ಒಪ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ನಂಬಿದರು. ತಮ್ಮ ಶಿಷ್ಯರ ಹೊರಟುತನ ಮತ್ತು ಆಲಸ್ಯಗಳನ್ನು ಪದಸಹಿತರು ಅಂದ್ರೆ ಅವರೆಲ್ಲ ಇಲ್ಲಿಂದ ಹೋಗಿದ್ರು ಈ ಒಂದು ಭಾರತದ ವಾತಾವರಣಕ್ಕೆ ಇದಾಗ್ತಾ ಇದ್ದಾರೆ. ಸೊ ಅವರು ಸ್ವಲ್ಪ ಒರಟಾಗಿದ್ದಾರೆ ಮತ್ತೆ ಆಲಸ್ಯಗಳಿದ್ದಾರೆ. ಅವ್ರನ್ನೆಲ್ಲ ಅದನ್ನ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಅವ್ರು ಸಹಿಸ್ಕೋತಾ ಇದ್ದಾರೆ. ವೃಂದಾವನ ನಿವಾಸಿಗಳು ತಮ್ಮನ್ನು ಕಾಣಲು ಬಂದಾಗ ಪ್ರಭುಪಾದರು ತಮ್ಮ ಶಿಷ್ಯರ ಲೋಪದೋಷಗಳನ್ನು ನಿರ್ಲಕ್ಷಿಸಿ ಅವರನ್ನು ನಿಜವಾದ ಕೃಷ್ಣ ಭಕ್ತರೆಂದು ಗುರುತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಂಡು ಅವರು ಅಲ್ಲಿ ನಿವಾಸಿಗಳು ವೃಂದಾವನದ ಜನರು ಬಂದಾಗ ಅವ್ರು ಹೇಳ್ತಿರ್ತಾರೆ ಇವ್ರನ್ನ ಅಂದ್ರೆ ಇವ್ರಿಗೇನು ಅಷ್ಟೊಂದು ಗೊತ್ತಿಲ್ಲ, ಅಲ್ಲಿ ಒಂದು ಭಾರತ ದೇಶದ ಒಂದು ಇದೆಲ್ಲ ಗೊತ್ತಿಲ್ಲ ಅವರಿಗೆ. ಅವರನ್ನ ನೀವು ಅವ್ರದ್ದು ಏನಾದ್ರು ಒಂದು ಲೋಪದೋಷಗಳನ್ನ ನೀವು ನಿರ್ಲಕ್ಷಿಸಿ ಅವರಿಗೆ ನೀವು ಗುರುತಿಸಿ ಕೃಷ್ಣ ಭಕ್ತರಂತ ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ವಿನಂತಿಸ್ಕೋತಾ ಇದ್ದಾರೆ. ಅಂದ್ರೆ ಅವ್ರು ನನ್ನ ಶಿಷ್ಯರು ಮತ್ತೆ ಅಲ್ಲಿಂದ ಬಂದಿದ್ದಾರೆ, ಬಟ್ ಆದ್ರೆ ಅವರೆಲ್ಲ ಕೃಷ್ಣ ಭಕ್ತರು ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಎಷ್ಟಾದ್ರೂ ಆ ವಿದೇಶಿಯರು ತಮ್ಮ ಪಾಪಪುರ ಜೀವನವನ್ನು ಯಾಕೆ ನೀವು ಅಂತ ಹೇಳಿದ್ರೆ ಅವ್ರು ಹಿಂದೆ ಪಾಪ ಜೀವನ ಮಾಡಿದ್ದಾರೆ, ಅದೇ ಈಗ ಅದನ್ನೆಲ್ಲ ತ್ಯಜಿಸ್ಬಿಟ್ಟು ಅವ್ರು ಬಂದಿದ್ದಾರೆ. ಆದ್ರಿಂದ ನೀವು ಅವ್ರನ್ನ ಕ್ಷಮೆ ಕೊಡಿ, ಅಂದ್ರೆ ಏನಾದ್ರು ತಪ್ಪುಗಳು ಮಾಡಿದ್ರೆ ಅವ್ರನ್ನ ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಭಗವಂತನ ಪುಣ್ಯ ನಾಮನ್ನು ಕ್ರಮಬದ್ಧವಾಗಿ ಜಪ ಮಾಡುತ್ತಿದ್ದಾರೆ ಅಂತ ಹೇಳ್ತಾರೆ. ಅವರು ಈಗ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ, ಜಪ ತಪ ಎಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ನೀವು ಅವ್ರನ್ನ ಒಂಥರ ಕಡೆಗಣಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಬೆಳಗ್ಗೆ ಹಾಗೂ ಸಂಜೆ 2 ಹೊತ್ತು ಪ್ರವಚನ ನೀಡುತ್ತಿದ್ದರು. ಸುಮಾರು 2 ಅಡಿ ಎತ್ತರದ ಒಂದು ಸರಳವಾದ ಆಸನದ ಮೇಲೆ ಕುಳಿತುಕೊಳ್ತಾ ಇರ್ತಾರೆ. ಸೋಲಿನಲ್ಲಿ ಒಂದು ವಿದ್ಯುತ್ ದೀಪ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ತಮ್ಮೆದುರಿಗೆ ಕುಳಿತ ಶಿಷ್ಯರಿಗೆ ಹಾಗೂ ಕೆಲವು ಆಸಕ್ತ ಅತಿಥಿಗಳಿಗೆ ಉಪನ್ಯಾಸ ಕೊಡ್ತಾ ಇರ್ತಾರೆ. ಅಂದ್ರೆ ಕೆಲವು ಭಕ್ತರು ತಾವೀಗ ವೃಂದಾವನದಲ್ಲಿ, ಕೆಲವು ಭಕ್ತರು ಅನ್ಕೋತಾರೆ ಈಗ ನಾವು ವೃಂದಾವನದಲ್ಲಿ ಇದೀವಿ, ಪ್ರಭುಪಾದರು ಈಗ ನಮ್ಗೆ ಕೃಷ್ಣನ ರಾಸಲೀಲೆ ಬಗ್ಗೆ ಏನಾರ ಹೇಳ್ತಾರೇನೋ ಅಂತ ಅನ್ಕೊಳ್ತಿರ್ತಾರೆ. ಆದ್ರೆ ಆತರ ಆಗಲ್ಲ. ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಲ್ಲಿ ಶಿಷ್ಯರಲ್ಲಿ ಒಬ್ಬ ಏನ್ ಮಾಡ್ತಾ ಇದಾರೆ, ದಿ ನೆಕ್ಚರ್ ಆಫ್ ಡಿವೋಷನ್ ಇದಾರಲ್ಲ ಆ ಪುಸ್ತಕದಿಂದ ಪ್ರವಚನ ಮಾಡ್ತಾ ಇರ್ತಾರೆ. ಅಂದ್ರೆ ಅವರೆಲ್ಲ ಅನ್ಕೊಳ್ತಾರೆ ಪ್ರಭುಪಾದರು ಇದನ್ನ ಹೇಳ್ತಾರೆ ರಾಸಲೀಲೆ ಬಗ್ಗೆ ಅಂತ, ಬಟ್ ಪ್ರಭುಪಾದರು ಅಲ್ಲಿ ನೆಕ್ಚರ್ ಆಫ್ ಡಿವೋಷನ್ ಬಗ್ಗೆ ಅವ್ರ ಶಿಷ್ಯರು ಪ್ರವಚನ ಮಾಡ್ತಾ ಇರ್ತಾರೆ. ಅದರ ನಡುವೆ ಭಕ್ತಿಯೋಗದ ಅನುಕ್ರಮ ಹಂತಗಳ ಮೂಲಕ ಪರಿಶುದ್ಧ ಕೃಷ್ಣ ಪ್ರೇಮವನ್ನ ಗಳಿಸುವ ಬಗ್ಗೆ ವಿಸ್ತಾರವಾದ ತಾತ್ವಿಕ ವ್ಯಾಖ್ಯಾನಗಳನ್ನ ನೀಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರ ಪ್ರವಚನ ವಿಶೇಷತಃ ಅವರ ಶಿಷ್ಯರಿಗೆ ಉದ್ದೇಶಿತವಾಗಿದ್ದರೂ ಸಹ ಅವರು ಭಾರತ ಬ್ರಾಹ್ಮಣರು ಪಾಶ್ಚಾತ್ಯ ವೈಷ್ಣವರು ಅಂಗೀಕರಿಸಬೇಕೆಂಬುದನ್ನು ಒತ್ತಿ ಹೇಳುತ್ತಿದ್ರು. ಅಂದ್ರೆ ಇವೆಲ್ಲ ಅವರು ಶಿಷ್ಯರಿಗೆ ಒಂದು ಇವರಿಗೆ ಶಿಷ್ಯರಿಗಾಗಿ ಒಂದು ಉದ್ದೇಶವಾಗಿ ಅವರು ಪ್ರವಚನ ಕೊಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಮನಸ್ಸಲ್ಲಿರುತ್ತೆ ಈ ವೃಂದಾವನದ ಏನಿದಾರಲ್ಲ ಜನರು ಅವರೆಲ್ಲರೂ ಇವರು ತಮ್ಮನ್ನ ಅಂದ್ರೆ ವೈಷ್ಣವರು ಅಂತ ಅವರು ಒಂದು ಒಪ್ಕೊಳ್ಬೇಕು ಅನ್ನೋದೇ ಅವ್ರ ಮನಸ್ಸಲ್ಲಿ ಒಂದ್ ಭಾವನೆ ಇರುತ್ತೆ ಅಂತ ಹೇಳ್ತಾರೆ. ಹುಟ್ಟಿಂದ ಬರುವ ಅಂತಸ್ತು ಭೌತಿಕ ನಾಮಾಂಕಿತವಾದ್ದರಿಂದ ಅದು ಆಧ್ಯಾತ್ಮಿಕ ಜೀವನಕ್ಕೆ ಅನ್ವಯಿಸುವುದಿಲ್ಲವೆಂದು ಹೇಳ್ತಾರೆ. ಹುಟ್ಟಿನಿಂದನೇ ಏನೂ ಇದ್ದಿಲ್ಲ. ಯಾವಾಗ ನಾವು ನಮ್ಮ ಒಂದು ನಡವಳಿಕೆ ಇದರಿಂದ ನಾವು ನಮ್ಮ ಒಂದು ಜಾತಿ ಅಥವಾ ನಾವು ಇದನ್ನ ಮಾಡ್ಕೋಬಹುದು, ನಾವು ವೈಷ್ಣವರ ಆಗ್ಬೋದು, ಅದು ಆಧ್ಯಾತ್ಮಿಕ ಜೀವನಕ್ಕೆ ಅನ್ವಯಿಸುದಿಲ್ಲ. ಅಂದ್ರೆ ನಾವು ಹುಟ್ಟಿ ಮತ್ತೆ ಇದಕ್ಕೆ ಏನು ಆಧ್ಯಾತ್ಮಿಕ ಜೀವನಕ್ಕೆ ಏನು ಸಂಬಂಧ ಇಲ್ಲ ಅಂತ. ಅಂದ್ರೆ ಈಗ ಎಲ್ಲ ಅವ್ರು ಹುಟ್ಟಿದೆಲ್ಲ ಪಾಪಿಗಳ ಅವ್ರು ಒಂದು ಪಾಪ ಜೀವನದಲ್ಲೇ ಹುಟ್ಟಿದ್ದಾರೆ. ಆದ್ರೆ ಈಗ ಅವರು ಆಧ್ಯಾತ್ಮಿಕದಲ್ಲಿದ್ದಾರೆ. ಸೊ ಅದನ್ನ ಅವ್ರನ್ನ ಆಧ್ಯಾತ್ಮಿಕರು ಅಂತ ಹೇಳಿ ಅವ್ರಿಗೆ ಒಂದು ಇದು ಕೊಡಿ ಅಂತ ಅವ್ರು ಅಷ್ಟೊಂದು ಅಂದ್ರೆ ತನ್ನ ಶಿಷ್ಯರನ್ನ ಅವರೆಲ್ಲ ಸ್ವೀಕರಿಸ್ಬೇಕು ಅಂತ ಹೇಳಿದ್ರೆ ಅವ್ರ ಭಾವನೆ ಅಷ್ಟೇ. ಯಾಕೆಂದ್ರೆ ಅವ್ರು ಅಲ್ಲಿ ವೃಂದಾವನ ಜನರು ಅವ್ರನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾರಲ್ಲ, ಅಂದ್ರೆ ಇವರೆಲ್ಲ ಇವ್ರು ಅಂತ ವೈಷ್ಣವರಲ್ಲ, ಅಂದ್ರೆ ಕೃಷ್ಣ ಭಕ್ತರಲ್ಲ ಅಂತ ಅನ್ಕೊಂಡಿರ್ತಾರೆ. ಅವರು ಹಲವಾರು ಧರ್ಮಗ್ರಂಥಗಳ ಆಧಾರಗೊಂಡಿ ಅಂದ್ರೆ ಎಷ್ಟೊಂದು ಧರ್ಮಗ್ರಂಥಗಳ ಪ್ರಕಾರ ಹೇಳ್ತಾರೆ. ಅಂದ್ರೆ ಹುಟ್ಟಿನಿಂದನೇ ಯಾರು ಒಂದು ಒಳ್ಳೆ ವೈಷ್ಣವರಾಗಕ್ ಸಾಧ್ಯ ಇಲ್ಲ, ಅಥವಾ ಅವ್ರ ಹುಟ್ಟಿನ ಒಂದು ಜಾತಿ ಪದ್ಧತಿಯಿಂದ ಯಾವ ಜಾತಿಯಲ್ಲಿ ಹುಟ್ಟಿದಾನೆ ಅದರಿಂದ ಇದ್ದಿಲ್ಲ. ಅದೆಲ್ಲ ನಾವು ನಾವು ಬೆಳೆಸ್ಕೊಳ್ಳೋದು ಇದನ್ನ ಈ ತರ ಅಂತ ಹೇಳಿ ಧರ್ಮಗ್ರಂಥಗಳಲ್ಲಿ ಎಲ್ಲೆಲ್ಲಿದೆ ಅಲ್ಲಿಂದ ಹೇಳ್ತಾ ಇದ್ದಾರೆ, ಅಲ್ಲಿಂದ ಆಧಾರಗಳನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಪ್ರಚಾರವು ಕೃಷ್ಣ ಪ್ರಜ್ಞೆಯ ಸಾರವೆಂಬುದನ್ನು ಒತ್ತಿ ಹೇಳಿ ಕೃಷ್ಣ ಪ್ರಜ್ಞಾ ಆಂದೋಲನದ ಪ್ರಸಾರವನ್ನು ಮುಂದುವರಿಸಬೇಕೆಂದು ಅವರು ಅಲ್ಲಿನ ಶಿಷ್ಯರನ್ನು ಒತ್ತಾಯಿಸಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞಾ ಆಂದೋಲನದ್ದು ಮೇಲ್ ಇದು ಅಂತ ಹೇಳಿದ್ರೆ ನಮ್ದು ಪ್ರಸಾರ ಮಾಡೋದೇ ಆಗಿದೆ. ಅದರಿಂದ ಕೃಷ್ಣ ಪ್ರಜ್ಞೆಯನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರ ಈ ಉಪನ್ಯಾಸಗಳಿಂದ ಮತ್ತು ರಾಧಾ ದಾಮೋದರ ದೇವರ ಪುಟಗಳಲ್ಲಿನ ಆತ್ಮೀಯ ವಾತಾವರಣದಲ್ಲಿ ಪ್ರಭುಪಾದರು ಪ್ರತಿಯೊಬ್ಬ ಶಿಷ್ಯನಿಗೂ ನೀಡುತ್ತೆ ವೈಯಕ್ತಿಕ ಅಂದ್ರೆ ಅಲ್ಲಿ ಅವರು ಕೊಡೋ ಒಂದು ಪ್ರವಚನ ಇರ್ಬೋದು, ಅಥವಾ ಅವರು ಪ್ರತಿಯೊಬ್ಬರ ಜೊತೆಯಲ್ಲಿ ಮಾತಾಡೋದಿರುವುದಿಲ್ಲ. ಪ್ರತಿಯೊಬ್ಬ ಶಿಷ್ಯನಿಗೂ ತುಂಬಾ ಚೆನ್ನಾಗಿ ಅವರು
ಒಂದು ವೈಯಕ್ತಿಕವಾಗಿ ಮಾತಾಡ್ತಾ ಇರ್ತಾರೆ. ಅವರ ಒಂದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡ್ತಿರ್ತಾರೆ, ಮತ್ತೆ ಅದರ ಕಡೆ ಗಮನ ಕೊಡ್ತಿರ್ತಾರೆ. ಅದೆಲ್ಲ ನೋಡ್ಬಿಟ್ಟು ಶಿಷ್ಯರಿಗೆ ತುಂಬಾ ಒಂಥರ ಖುಷಿ ಅನ್ಸುತ್ತೆ, ರೋಮಾಂಚಿತವಾಗಿದ್ರು. ಅಂದ್ರೆ ಎಲ್ಲಾನು ಅಟೆಂಡ್ ಮಾಡ್ತಾರಲ್ಲ ಇವ್ರು. ಎಷ್ಟು ಒಂದು ನೋಡಿ, ತನ್ನ ಒಂದು ಏನ್ ಪ್ರಾಬ್ಲಮ್ ಇಲ್ಲಿ ಏನಿಲ್ಲ ಅದೆಲ್ಲ ಬದಿಗೊಟ್ಬಿಟ್ಟು ಎಲ್ಲರ ಹತ್ರನು ಚೆನ್ನಾಗಿ ಮಾತಾಡ್ತಿರ್ತಾರೆ. ಆ ದೇವಾಲಯದ ಕೊಠಡಿಗಳನ್ನು ಪ್ರಭಾತರು ತಮ್ಮ ಶಾಶ್ವತ ನಿವಾಸವೆಂದು ಕರೀತಿದ್ರು. ಅಂದ್ರೆ ಅವೇನ್ ಅವ್ರು ಇರ್ತಾರಲ್ಲ ಅದಕ್ಕೆ ಅವರು ಶಾಶ್ವತ ನಿವಾಸ ಅಂತ ಕರಿತಾರೆ. ಅಂದ್ರೆ ಎಟರ್ನಲ್ ರೆಸಿಡೆನ್ಸ್ ಅಂತ ಹೇಳಿ, ನಂದು ಶಾಶ್ವತ ನಿವಾಸ ಇದು ಅಂತ ಹೇಳ್ತಾ ಇರ್ತಾರೆ. ವಾಸ್ತವವಾಗಿ ಅಲ್ಲೇ ಅವರು ಕೃಷ್ಣ ಪ್ರಜ್ಞಾ ಆಂದೋಲನ ತಮ್ಮ ಯೋಜನೆಗಳನ್ನು ಎಲ್ಲ ಅವರು ಏನು ಕೃಷ್ಣ ಪ್ರಜ್ಞಾದ ಯೋಜನೆಗಳನ್ನು ಮಾಡಿದಾರಲ್ಲ ಎಲ್ಲ ಈ ಕೊಠಡಿಯಿಂದನೇ ಅವ್ರು ಶುರು ಮಾಡಿದ್ರಿಂದ ಅವ್ರಿಗೆ ಆ ಕೊಠಡಿ ಮೇಲೆ ತುಂಬಾ ಇದು. ಆದ್ರಿಂದ ಅದನ್ನ ನನ್ನದು ಶಾಶ್ವತ ನಿವಾಸ ಅಂತ ಹೇಳ್ತಾ ಇರ್ತಾರೆ. ಬೆಳಗ್ಗೆ ಬೇಗ ಎದ್ದು ಶ್ರೀಮದ್ ಭಾಗವತ ಅನುವಾದವನ್ನು ಪ್ರಾರಂಭಿಸಿ ತಮ್ಮ ಭಾವಾರ್ಥಗಳನ್ನು ಪ್ರಪಾದರು ಹೇಳಿ ಬರೆಸುವುದು ಶಿಷ್ಯರಿಗೆ ಕೇಳಿಸಿತ್ತು. ಅಂದ್ರೆ ಬೆಳಗ್ಗೆ ಎದ್ಬಿಟ್ಟು ಅವರು ಭಾಗವತದ ಒಂದು ಟ್ರಾನ್ಸ್ಲೇಷನ್ ಎಲ್ಲ ಹೇಳ್ತಿರ್ತಾರಲ್ಲ ಅದನ್ನ ಜೋರಾಗಿ ಹೇಳ್ತಿರ್ತಾರೆ, ಅದನ್ನ ಶಿಷ್ಯರು ಬರ್ಕೊಳ್ತಾ ಇರ್ತಾರೆ. ಅದೆಲ್ಲ ಎಲ್ಲರಿಗೂ ಕೇಳಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆರತಿ ವೇಳೆಗೆ ಅವ್ರು ರೂಮಿಂದ ಹೊರಗಡೆ ಬರ್ತಾ ಇರ್ತಾರೆ. ಮತ್ತೆ ಅದಾದ್ಮೇಲೆ ಅವರು ಜಪ ಏನ್ ಮಾಡ್ತಿರ್ತಾರಲ್ಲ ಅಲ್ಲೇ ಓಡಾಡ್ಕೊಂಡು ರೂಮಲ್ಲೇ ಕೊಠಡಿಲೇ ಓಡಾಡ್ಕೊಂಡು ಜಪ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಪಾದ ಶಿಷ್ಯರು ಏನ್ ಬಂದಿದಾರಲ್ಲ ಎಲ್ಲ ವಿದೇಶದಿಂದ ಬಂದ್ರೆ ಅವ್ರೆಲ್ಲ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗೆ ಭಕ್ತರ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳ ಪರಿಹಾರ, ಅಂದ್ರೆ ಪ್ರತಿಯೊಬ್ಬರು ಭಕ್ತರ ಒಂದು ಏನ್ ಪ್ರಶ್ನೆಗಳಿದೆ ಅದಕ್ಕೆ ಉತ್ತರ ಕೊಡ್ತಿರ್ತಾರೆ. ಮತ್ತೆ ಅವರು ವೈಯಕ್ತಿಕ ಒಂದು ಏನಾರ ಒಂದು ಸಮಸ್ಯೆಗಳಿದ್ರೆ ಅದನ್ನು ಸಹ ಪರಿಹಾರ ಮಾಡ್ತಾ ಇರ್ತಾರೆ. ಪ್ರಭುಪಾದ್ ಸದಾ ಲಭ್ಯರಾದ, ಅಂದ್ರೆ ಯಾವಾಗ್ಲೂ ಒಂಥರ ಅವರಿಗೆ ಕೈ ಸಿಗ್ತಾ ಇರ್ತಾರೆ. ಅಂದ್ರೆ ಆ ಟೈಮ್ ಈ ಟೈಮ್ ಯಾರು ಬಂದ ಕೇಳಿದ್ರು ಸಹ ಸದಾ ಅವ್ರಿಗೆ ಒಂದು ಸೊಲ್ಯೂಷನ್ ಕೊಡ್ತಾ ಇರ್ತಾರೆ. ಅವ್ರ ಎಲ್ಲ ಸಮಸ್ಯೆಗಳಿಗೆ ಅಥವಾ ಯಾವ್ದು ಪ್ರಶ್ನೆಗಳಿಗೆ ಉತ್ತರ ಎಲ್ಲಾನು ಸದಾ ಟೈಮ್ ಅವರು ಓಪನ್ ಆಗಿರ್ತಾರೆ. ಅಂದ್ರೆ ಯಾವಾಗ್ಲೂ ಎಲ್ಲಾನು ಆಹ್ವಾನಿಸ್ಕೊಂಡು ಎಲ್ಲರಿಗೂ ಇದ್ ಮಾಡ್ತಾ ಇರ್ತಾರೆ, ಅಟೆಂಡ್ ಮಾಡ್ತಾ ಇರ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೌರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಮಲ ಕೃಷ್ಣ ಗೋಸ್ವಾಮಿ, ಶ್ಯಾಮ ಸುಂದರ ಮತ್ತು ಕರಂದರ ಮುಂಬಯಿಗೆ ಬಂದರು. ಪರಿಸ್ಥಿತಿ ಇನ್ನು ಹದಗೆಟ್ಟಿದೆ ಎಂದು ಗಿರಿರಾಜನು ಅವರಿಗೆ ತಿಳಿಸಿದನು. ಜೂಹೋ ಜಮೀನಿಗಾಗಿ ಇಸ್ಕಾನ್ ಒಂದು ಕರಾರು ಮಾಡಿಕೊಂಡಿದೆ ಎಂಬ ಪತ್ರಿಕಾ ಪ್ರಕಟಣೆಯನ್ನು ಕಂಡು ಮಿಸ್ಟರ್ ಎನ್ ಕೋಪಗೊಂಡಿದ್ದರು. ಗಿರಿರಾಜನು ಅವರ ಬಳಿಗೆ ಹೋಗಿ ಕೈಜೋಡಿಸಿ ಬಾಗಿ ನಮಸ್ಕರಿಸಿದ್ದನು. ಆದರೂ ಮಿಸ್ಟರ್ ಎನ್ ಸಮಾಧಾನಗೊಂಡಿರಲಿಲ್ಲ. ಅವರು ತಮ್ಮ ವಾಗ್ದಾನಗಳೆಲ್ಲವನ್ನೂ ಮುರಿದಿದ್ದರು ಮತ್ತು ಭಕ್ತರು 6 ತಿಂಗಳ ಕಾಲಾವಧಿಯ ಒಳಗೆ ಸ್ವಾಮ್ಯ ಪತ್ರವನ್ನು ಪಡೆಯಲಿಲ್ಲವೆಂಬ ನೆಪ ಹೂಡಿ ಕ್ರಯದ ಕರಾರನ್ನು ರದ್ದು ಮಾಡಿದ್ದರು. ಪಾವತಿಯಾಗಿದ್ದ 2 ಲಕ್ಷ ರೂಪಾಯಿಗಳು ಈಗ ತಮ್ಮದೆಂದು ಹಕ್ಕು ಚಲಾಯಿಸಿ ಭಕ್ತರು ಕೂಡಲೇ ಜಮೀನನ್ನು ತೆರವು ಮಾಡಬೇಕೆಂದು ಒತ್ತಾಯಿಸಿದರು. ಮಿಸ್ಟರ್ ಎನ್ ಹರೇ ಕೃಷ್ಣ ಜಮೀನಿಗೆ ನೀರಿನ ಪೂರೈಕೆಯನ್ನು ನಿಲ್ಲಿಸಿದ್ದರು. ಹಲವು ಒಂಚೂರು ಮೇಲ್ ಮಾಡಿ ಮಾತಾಜಿ ಮೇಲ್ ಮಾಡಿ, ಕಾಣ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಮಿಸ್ಟರ್ ಹರೇ ಕೃಷ್ಣ ಜಮೀನಿಗಿರ ಇಲ್ಲ, ಮೊದಲು ಮಾಡಬೇಕು. ಯಾವುದು ಮಾತಾಜಿ ಹೇಳಿ? ಹರೇ ಕೃಷ್ಣ. ಮೇಲಿದೆ ನೋಡಿ, ಈಗ ತಮ್ಮದೆಂದು ಹಕ್ಕು ಚಲಾಯಿಸಿ ಸೌಮ್ಯ ಪತ್ರವನ್ನು ಪಡೆಯಲಿಲ್ಲವೆಂಬ ನೆಪ ಹೂಡಿ ಕ್ರಯದ ಕರಾರನ್ನು ರದ್ದು ಮಾಡಿದ್ದರು. ಪಾವತಿಯಾಗಿದೆ 2 ಲಕ್ಷ ರೂಪಾಯಿಗಳು ಈಗ ತಮ್ಮದೆಂದು ಹಕ್ಕು ಚಲಾಯಿಸಿ ಭಕ್ತರು ಕೂಡಲೇ ಜಮೀನನ್ನು ತೆರವು ಮಾಡಬೇಕೆಂದು ಒತ್ತಾಯಿಸಿದರು. ಮಿಸ್ಟರ್ ಎನ್ ಹರೇ ಕೃಷ್ಣ ಜಮೀನಿಗೆ ನೀರಿನ ಪೂರೈಕೆಯನ್ನು ನಿಲ್ಲಿಸಿದ್ದರು. ಹಲವು ದಿನಗಳ ಬಳಿಕ ಆ ಆಸ್ತಿಯ ಪ್ರವೇಶ ಸ್ಥಳದ ಬಳಿ ಒಬ್ಬ ಗುಂಡ ಕಾಣಿಸಿಕೊಂಡನು. ಒಂದು ಮಚ್ಚು ಕತ್ತಿಯನ್ನು ಝಳಪಿಸುತ್ತಾ ಅಲ್ಲಿ ಹಾದು ಹೋಗುವ ಭಕ್ತರನ್ನು ಎದುರಿಸತೊಡಗಿದನು. ಮಿಸ್ಟರ್ ಎನ್ ಅವರ ಮಿತ್ರನೊಬ್ಬನು ಅಮೆರಿಕನ್ ಹರೇ ಕೃಷ್ಣ ಭಕ್ತರ ನಡವಳಿಕೆಯ ಬಗ್ಗೆ ಇಲ್ಲ ಸಲ್ಲದ ಮಿಥ್ಯಾರೋಪಗಳನ್ನು ಮಾಡುವ ಕರಪತ್ರಗಳನ್ನು ಅಚ್ಚು ಹಾಕಿಸಿ ಸಮೀಪದ ಎಲೆಪಾರ್ಲೆ ರೈಲ್ವೆ ನಿಲ್ದಾಣಗಳಲ್ಲಿ ಅವುಗಳನ್ನು ಹಂಚುವ ಏರ್ಪಾಟು ಮಾಡಿದ್ದನು. ಕೆಲವು ಭಕ್ತರು ಆ ಜಮೀನನ್ನು ಬಿಟ್ಟು ಹೋದರು, ಕೆಲವರು ಬಿಟ್ಟು ಹೋಗಲು ಬಯಸುತ್ತಿದ್ದರು. ಆದರೆ ಸುಮಾರು 30 ಮಂದಿ ಭಕ್ತರು ಇನ್ನೂ ಮುಂಬಯಿಯಲ್ಲೇ ಉಳಿದರು. ಮೊದಲು ಮಾಡಬೇಕಾದ ಕೆಲಸವೆಂದರೆ ಒಬ್ಬ ಹೊಸ ವಕೀಲರನ್ನು ಹುಡುಕುವುದು. ಮೇಲ್ ಮಾಡಿ ಮಾತಾಜಿ, ಕಾಣ್ತಾ ಇಲ್ಲ.
ಮೊದಲು ಮಾಡಬೇಕಾದ ಕೆಲಸವೆಂದರೆ ಒಬ್ಬ ಹೊಸ ವಕೀಲನನ್ನು ಹುಡುಕುವುದು ಎಂದು ಕರಂದರನು ಹೇಳಿದನು. ಅವನು ಮುಂಬಯಿಯ ಅತ್ಯಂತ ಪ್ರಮುಖ ವಕೀಲರ ಬಳಿಗೆ ಹೋಗಿ ಭೂ ವ್ಯವಹಾರ ಮತ್ತು ಕ್ರಯಪತ್ರಗಳ ವಿಶೇಷ ತಜ್ಞನೊಬ್ಬನನ್ನು ನೇಮಿಸಿಕೊಂಡನು. ಅನಂತರ ಭಕ್ತ ಮುಖಂಡರು ತಮ್ಮ ವಕೀಲನೊಂದಿಗೆ ಮಿಸ್ಟರ್ ಎನ್ ಅವರನ್ನು ಅವರ ಕಚೇರಿಯಲ್ಲಿ ಭೇಟಿಯಾದರು. ಮಿಸ್ಟರ್ ಎನ್ ಹಠಮಾರಿಯೂ ಅಸಹಾಯಕಾರಿಯೂ ಆಗಿದ್ದರು ಮತ್ತು ಇಸ್ಕಾನ್ನ ಹೊಸ ವಕೀಲರನ್ನು ಅವರಿಗೆ ಹೆದರಿಕೆ ಹಾಕುತ್ತಿದ್ದರು. ಹೀಗೆ ನ್ಯಾಯಾಲಯದ ಹೋರಾಟವು ಅನಿವಾರ್ಯವೆಂಬಂತೆ ತೋರಿತು. ತಮಲ ಕೃಷ್ಣ ಗೋಸ್ವಾಮಿ, ಕರಂದರ, ಭವಾನಂದ ಮತ್ತು ಶ್ಯಾಮ ಸುಂದರ ಒಟ್ಟುಗೂಡಿ ಚರ್ಚಿಸಿದರು. ಹೆಚ್ಚು ಚರ್ಚಿಸಿದಂತೆ ಅವರಿಗೆ ಜುಹು ಜಮೀನಿನ ಇಡೀ ವ್ಯವಹಾರವು ಬಗೆಹರಿಸಲು ಅಸಾಧ್ಯವಾದುದಾಗಿ ತೋರಿತು. ಮಿಸ್ಟರ್ ಎನ್ ಅವರ ದ್ರೋಹವನ್ನು ಬದಿಗಿಟ್ಟರು. ಆ ಜಮೀನಿನಲ್ಲಿ ವಾಸಿಸುವುದೇ ಅತ್ಯಂತ ಹೋರಾಟವು ಅನಿವಾರ್ಯವಾಗಿ ತೋರಿತು. ತಮಲ ಕೃಷ್ಣ ಗೋಸ್ವಾಮಿ, ಕರಂದರ, ಭವಾನ ಒಂಚೂರು ಮೇಲ್ ಮಾಡಿ ಮತ್ತೆ ಒಟ್ಟುಗೂಡಿ ಚರ್ಚಿಸಿದರು, ಬದಿಗಿಟ್ಟರು. ಆ ಜಮೀನಿನಲ್ಲಿ ವಾಸಿಸುವುದೇ ದುಸ್ತರವಾಗಿತ್ತು. ಅಲ್ಲಿ ಭಕ್ತರಿಗೆ ಮತ್ತು ದೇವತಾ ವಿಗ್ರಹಗಳಿಗೆ ಎಂತಹ ದುಸ್ಥಿತಿಯ ಸೌಕರ್ಯವೆಂದರೆ ಸೂರು ಸೋರುತ್ತಿತ್ತು ಮತ್ತು ಸಿಮೆಂಟಿನ ನೆಲ ಬಿರುಕು ಅಕ್ಕಳೆಗಳೇಳುತ್ತಿತ್ತು. ಆ ಪ್ರದೇಶದ ತುಂಬ ಇಲಿ, ನೊಣ, ಜಿರಳೆ, ಬೀದಿ ನಾಯಿ ಮತ್ತು ಸೊಳ್ಳೆ ತುಂಬಿದ್ದವು. ಆಗಾಗ ವಿಷ ಸರ್ಪಗಳು ಕಾಣಿಸಿಕೊಳ್ಳುತ್ತಿದ್ದವು. ಭಕ್ತರು ಅಲ್ಲಿ ಸದಾ ಉಷ್ಣವಲಯದ ಕಾಯಿಲೆಗಳಿಂದ, ಅದರಲ್ಲೂ ವಿಶೇಷವಾಗಿ ಮಲೇರಿಯಾ ಮತ್ತು ಯಕೃತ್ತಿನ ಊತದಿಂದ ನರಳುತ್ತಿದ್ದರು. ಹೀಗಾಗಿ ಇಸ್ಕಾನ್ ಹೊಸ ವಕೀಲನು ನ್ಯಾಯಾಲಯದಲ್ಲಿ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರಿಣಿ ಕಕ್ಕೇರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನ್ ಮಾತಾಜಿ? ಹರಿಣಿ ಕಕ್ಕೇರಿ ಏನು ಓದ್ಲಿಕ್ಕೆ. ಆಯ್ತು. ಲಕ್ಷ್ಮೀ ಕೇಶವ ಮಾತಾಜಿ ಓದಿದ್ದೀರಾ? ಆಯ್ತು ಮಾತಾಜಿ. ಓದಿ. ಹೀಗಾಗಿ ಇಸ್ಕಾನ್ನ ಹೊಸ ವಕೀಲನು ನ್ಯಾಯಾಲಯದಲ್ಲಿ ಮೊಕ್ಕಮದ್ದೇನೆ ಓಡಲು ಸಿದ್ಧನಾಗಿದ್ದರೂ ಸಹ ಭಕ್ತರು ಹಿಂದೇಟು ಹಾಕುತ್ತಿದ್ದರು. ಮಿಸ್ಟರ್ ಎನ್, ನಾನಲ್ಲ ಅಪರಾಧಿ, ನೀವು ಅಂತಿದ್ದರು. ಏಕೆಂದರೆ ಭಕ್ತರ ದಾನದತ್ತಿ ಕಮಿಷನರ್ ಅವರಿಂದ ಅನುಮತಿ ಕೊಟ್ಟಿರಲಿಲ್ಲ. ಆದ್ದರಿಂದ ಮಿಸ್ಟರ್ ಎನ್ ಅವರ ಪ್ರಕಾರ ಭಕ್ತರು ಕಾನೂನು ಬಾಹಿರವಾಗಿ ಅವರ ಜಾಗದಲ್ಲಿ ವಾಸಿಸುತ್ತಿದ್ದರು. ಅದರಿಂದ ಹಾನಿಯ ಪರಿಹಾರಕ್ಕಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡುವುದಾಗಿ ಅವರು ಹೇಳಿದರು. ಹಾಗೆಯೇ ಅವರು ಹಿಂಸಾತ್ಮಕ ಕ್ರಮ ಕೈಗೊಳ್ಳುವ ಅಂಚಿನಲ್ಲಿರುವಂತೆ ತೋರುತ್ತಿತ್ತು. ಆದ್ದರಿಂದ ಜುಹು ಜಮೀನಿನ ತೊಡಕನ್ನು ಬಿಡಿಸಲು ಪ್ರಭುಪಾದರು ನೇಮಿಸಿದ ಭಕ್ತ ಮುಖಂಡರ ತಂಡವು ವಿಷಯವನ್ನು ಎಲ್ಲಾ ಕೋನಗಳಿಂದ ಪರಿಗಣಿಸಿ ಆ ಜಮೀನನ್ನು ಇಸ್ಕಾನ್ಗೆ ಕೈಬಿಡಬೇಕೆಂದು ತೀರ್ಮಾನಿಸಿತು. ತಂಡದ ತೀರ್ಮಾನಗಳನ್ನು ಶ್ರೀಲ ಪ್ರಭುಪಾದರಿಗೆ ತಿಳಿಸುವ ಸ್ವಲ್ಪ ಮೇಲ್ ಮಾಡಿ ಮಾತಾಜಿ. ಒಂದು ಪತ್ರವನ್ನು ಸಿದ್ಧಪಡಿಸಿ ಅದನ್ನು ಅವರಿಗೆ ಮುಖತಃ ತಲುಪಿಸಲು ಶ್ಯಾಮಸುಂದರನನ್ನು ಬೃಂದಾವನಕ್ಕೆ ಕಳಿಸಲಾಯಿತು. ರಾಧಾ ದಾಮೋದರ ದೇವಾಲಯದ ತಮ್ಮ ಕೊಠಡಿಯಲ್ಲಿ ಕುಳಿತು ಪ್ರಭುಪಾದರು ಮುಂಬೈಯಿಂದ ಬಂದಿದ್ದ ಪತ್ರವನ್ನು ಓದಿ ಅದನ್ನು ಬದಿಗಿಟ್ಟರು. ಅವರು ಮೇಲೆದ್ದು ಹೊರ ಅಂಗಳಕ್ಕೆ ಹೋದರು. ಸಂಜೆಯ ಸಮಯದಲ್ಲಿ ಅನೇಕ ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಿದ್ದವು. ಭಕ್ತರ ನೆಲದ ಮೇಲಿನ ಜಮಖಾನದ ಮೇಲೆ ಕೂತು ಕಾಯುತ್ತಿದ್ದರು. ಪ್ರಭುಪಾದರು ಸರಳವಾದ ಪೀಠದ ಮೇಲೆ ಕುಳಿತು ಜಯ ರಾಧಾ ಮಾಧವ ಎಂದು ಹಾಡತೊಡಗಿದರು. ಅವರು ಪ್ರದ್ಯುಮ್ನಿಗೆ ಓದಲು ಹೇಳಿದರು. ಅಗತ್ಯ ಕಂಡ ಕಡೆಗಳಲ್ಲಿ ಅವರ
ಅವರು ಅವನನ್ನು ತಡೆದು ವಿಚಾರವನ್ನು ವಿವರಿಸಿದರು. ವೃಂದಾವನದಲ್ಲಿ ವಾಸಿಸುವುದರಿಂದ ಒದಗುವ ವಿಶೇಷ ಲಾಭದ ಬಗ್ಗೆ ಅವರು ಹೇಳಿದರು. ಆದರೆ ವ್ಯಾಪಾರ ಅಥವಾ ಅಪರಾಧಗಳನ್ನು ಮಾಡಲು ಯಾರೂ ಆ ಧಾಮಕ್ಕೆ ಬರಬಾರದು ಎಂದು ಅವರು ಎಚ್ಚರಿಕೆ ನೀಡಿದರು. ಒಂದು ವೇಳೆ ವೃಂದಾವನದ ನಿವಾಸಿಯು ಅಪರಾಧ ಮಾಡಿದರು, ಅವನು ವೃಂದಾವನದ ನೆಲದ ಮೇಲೆ ನಿಂತರೆ ಆಗಲೂ ಅಲ್ಲಿನ ವಿಶೇಷ ಲಾಭಗಳನ್ನು ಪಡೆಯಲು ಶಕ್ತನಾಗುತ್ತಾನೆಂದು ಅವರು ಹೇಳಿದರು. ರಾತ್ರಿ ಆಯಿತು. ಅಂಗಳದ ಕತ್ತಲಲ್ಲಿ ಮಂಕಾದ ವಿದ್ಯುತ್ ದೀಪಗಳ ಕೆಳಗೆ ಪ್ರಭುಪಾದರು ತಮ್ಮ ಪ್ರವಚನವನ್ನು ಮುಂದುವರಿಸಿದರು. ಅಲ್ಲಿಗೆ ಬಂದು ಹೋಗುತ್ತಿದ್ದ ಯಾತ್ರಾರ್ಥಿಗಳು ಸ್ವಾಮೀಜಿಯವರು ತಮ್ಮ ಪಾಶ್ಚಿಮಾತ್ಯ ಶಿಷ್ಯರಿಗೆ ಇಂಗ್ಲಿಷಿನಲ್ಲಿ ಉಪನ್ಯಾಸ ನೀಡುವುದನ್ನು ಗಮನಿಸುತ್ತಿದ್ದರು. ಸ್ವಲ್ಪ ಮೇಲೆ ಮಾಡಬೇಕು ಮಾತಾಜಿ. ಪ್ರಶ್ನೋತ್ತರದ ಅವಧಿ ಮುಗಿದ ಬಳಿಕ ಪ್ರಭುಪಾದರು ದೇವಾಲಯದ ಒಡೆಯರಾದ ಗೌರಚಂದ್ರ ಗೋಸ್ವಾಮಿಯವರೊಂದಿಗೆ ಮಾತಾಡುತ್ತಾ ತಮ್ಮ ಕೊಠಡಿಗೆ ನಡೆದು ಬಂದರು. ಕೆಲವು ಭಕ್ತರು ಪ್ರಭುಪಾದರ ಕೊಠಡಿಯಲ್ಲಿ ಕೊಂಚ ಕಾಲ ಕುಳಿತರು. ಅನೇಕ ಭಾರತೀಯರು ಕಿಟಕಿಯ ಸರಳುಗಳ ನಡುವಿನಿಂದ ಇಣುಕಿ ನೋಡುತ್ತಿದ್ದರು. ಹಲವು ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗುವ ಮೊದಲು ಭಕ್ತಿ ವೇದಾಂತ ಸ್ವಾಮಿಯವರು ಇದೇ ಕೊಠಡಿಯ ಶಾಶ್ವತ ನಿವಾಸಿಯಾಗಿದ್ದ ಕಾಲದಲ್ಲಿ ಭಾರತೀಯ ಜನರಿಗೆ ಅವರನ್ನು ಇಣುಕಿ ನೋಡುವಷ್ಟು ಆಸಕ್ತಿ ಇರಲಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪಾರ್ವತಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಕೊನೆಗೆ ಪ್ರಭುಪಾದರಿಗೆ ಏಕಾಂತ ಲಭಿಸಿದಾಗ ಅವರು ಮುಂಬಯಿಯ ಬಗ್ಗೆ ಆಲೋಚಿಸತೊಡಗಿದರು. 100 ಮೈಲಿಗಳಷ್ಟು ದೂರದಲ್ಲಿದ್ದರೂ ಮುಂಬಯಿಯ ಘಟನೆಗಳು ಇಲ್ಲಿ ವೃಂದಾವನದಲ್ಲಿ ಪ್ರಭುಪಾದರ ಹೃದಯದಲ್ಲಿ ಮಿಡಿಯುತ್ತಿದ್ದವು. ಮಿಸ್ಟರ್ ಎನ್ ಅವರೊಂದಿಗೆ ತಾವು ಸಹಿ ಮಾಡಿದ್ದ ಕರಾರಿನ ಪತ್ರದ ಪ್ರತಿಯನ್ನು ಅವರು ಹೊರತೆಗೆದರು. ಅನಂತರ ಅವರು ತಮ್ಮ ಕಾರ್ಯದರ್ಶಿಯನ್ನು ಕರೆದು ಮುಂಬಯಿಯ ತಮ್ಮ ನೇತಾರರಿಗೆ ಒಂದು ಪತ್ರ ಬರೆಸತೊಡಗಿದರು. ಒಬ್ಬ ವಕೀಲನಂತೆ ಒಂದೊಂದು ಅಂಶಕ್ಕೂ ತಾರ್ಕಿಕವಾಗಿ ಉತ್ತರಿಸುತ್ತಾ ಅವರು ಪತ್ರವನ್ನು ಮೊದಲು ಮಾಡಿದರು. ಜಮೀನನ್ನು ಕೈಬಿಡಲು ಶಿಷ್ಯರು ನೀಡಿದ್ದ ಕಾರಣಗಳಲ್ಲಿ ದಾನದತ್ತಿ ಕಮಿಷನರ್ ಅನುಮತಿ ನೀಡಲು ನಿರಾಕರಿಸಿದ್ದು ಒಂದಾಗಿತ್ತು. ಹಾಗಿದ್ದಲ್ಲಿ ಹಣ ವಾಪಸ್ ಪಡೆದು ಜಮೀನನ್ನು ತ್ಯಜಿಸಬೇಕೆಂದು ಅವರು ತರ್ಕಿಸಿದರು. ದಾನದತ್ತಿ ಕಮಿಷನರ್ ಅನುಮತಿ ನೀಡಲು ವಿಳಂಬ ಮಾಡಿದ್ದರೇ ಹೊರತು ನಿರಾಕರಿಸಿದಂತೆ ತೋರುತ್ತಿರಲಿಲ್ಲ. ಆದ್ದರಿಂದ ಅದೊಂದು ಸಣ್ಣ ಸಂಗತಿಯಾಗಿತ್ತು. ದಾನದತ್ತಿ ಕಮಿಷನರ್ ಅವರ ಸಮ್ಮತಿ ಪಡೆಯಲು 6 ತಿಂಗಳ ಗಡುವು ನೀಡಿದ್ದಾಗಿ ಮಿಸ್ಟರ್ ಎನ್ ಸೂಚಿಸಿದ್ದರು. ಆದರೆ ಮೂಲ ಕರಾರಿನಲ್ಲಿ ಅಂತಹ ಯಾವುದೇ ಗಡುವಿನ ಪ್ರಸ್ತಾಪ ಇಲ್ಲವೆಂಬುದನ್ನು ಪ್ರಭುಪಾದರು ಎತ್ತಿ ತೋರಿಸಿದರು. ಜಮೀನನ್ನು ಕೈಬಿಡಲು ಪ್ರಭುಪಾದರ ಶಿಷ್ಯರು ನೀಡಿದ ಇನ್ನೊಂದು ಕಾರಣ, ಮಿಸ್ಟರ್ ಎನ್ ಅವರ ಪ್ರಕಾರ ಮೂಲ ಕ್ರಯ ಕರಾರಿನಂತೆ ಭಕ್ತರು 6 ತಿಂಗಳೊಳಗೆ ಸ್ವಾಮ್ಯ ಪತ್ರ ಪಡೆದುಕೊಳ್ಳಲಿಲ್ಲ ಎಂಬುದಾಗಿತ್ತು. ಈ ಸಂಬಂಧವಾಗಿ ಕರಾರನ್ನು ರದ್ದುಗೊಳಿಸುವ ಆಯ್ಕೆ ನಮಗಿದೆಯೇ ಹೊರತು ಮಾರಾಟಗಾರನಿಗಲ್ಲ ಎಂದು ಪ್ರಭುಪಾದರು ಉತ್ತರಿಸಿದರು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ 6 ತಿಂಗಳ ಅವಧಿಯಲ್ಲಿ ಮಿಸ್ಟರ್ ಎನ್ ಆ ಜಮೀನಿಗಾಗಿ 1 ಲಕ್ಷ ರೂಪಾಯಿಗಳನ್ನು ಚೆಕ್ಗಳ ಮೂಲಕ ಪಾವತಿಯಾಗಿ ಸ್ವೀಕರಿಸಿದ್ದರು. ಹೀಗಾಗಿ ಕ್ರಯದ ಕರಾರು ಪೂರ್ಣಗೊಂಡಿತ್ತು. ಮಿಸ್ಟರ್ ಎನ್ ಕ್ರಯವನ್ನು ಪೂರ್ಣಗೊಳಿಸಿದ್ದಾನೆಂದು ನಾವು ತಿಳಿಯುತ್ತೇವೆ. ನಾವದನ್ನು ರದ್ದುಗೊಳಿಸಲು ಬಯಸುವುದಿಲ್ಲ. ಕೂಡಲೇ ವ್ಯವಹಾರವನ್ನು ಮುಗಿಸುತ್ತೇವೆ. ಅಷ್ಟೇ ಮುಗಿಯಿತು. ಆತನು ಕುಟಿಲ ತಂತ್ರಗಳಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾನೆ. ಅವನು ನಿಮ್ಮ ಮೇಲೆ ಪ್ರಾಬಲ್ಯ ಸ್ಥಾಪಿಸಿದ್ದಾನೆ ಮತ್ತು ನೀವು ಅವನ ಬಗ್ಗೆ ಕೊಂಚ ಹೆದರಿದ್ದೀರಿ. ಅವನು ನಿಮ್ಮನ್ನು ದಡ್ಡರನ್ನಾಗಿಸಿ ತಾನು ಕಾನೂನಿನ ಪ್ರಕಾರ ಹೆಚ್ಚು ಶಕ್ತಿಯುತ ಸ್ಥಾನದಲ್ಲಿದ್ದೇನೆಂದು ನಿಮ್ಮನ್ನು ನಂಬಿಸಿ ನಿಮ್ಮಿಂದ ಹೆಚ್ಚು ಹಣ ದೋಚಲು ಯತ್ನಿಸುತ್ತಿದ್ದಾನೆ. ಆದರೆ ಇದು ಮೋಸ. ನಾವು ಅವನಿಗೆ ಇನ್ನೂ ಹೆಚ್ಚು ಹಣ ಕೊಡುವುದು ಬೇಡ. ಮೊದಲು ಅವನ ವಿರುದ್ಧ ಒಂದು ಕ್ರಿಮಿನಲ್ ದಾವೆ ಹೂಡಿ. ಆದ್ದರಿಂದ ನೀವೇಕೆ ಅವನಿಗೆ ಹೆದರಬೇಕು? ನೀವೇಕೆ ನಿರಾಶರಾಗಬೇಕು? ನಮ್ಮ ಸ್ಥಾನವು ತುಂಬಾ ಶಕ್ತಿಯುತವಾಗಿದೆ.
ಮಿಸ್ಟರ್ ಹರೇ ಎನ್. ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಉಮಾ ಮಾತಾಜಿ. ಅಲ್ಲಿಗೆ ಪಾಠ ಮಾಡ್ತೀವಿ. ಹರೇ ಕೃಷ್ಣ. ಅದೇ ಇಲ್ಲಿ ಅದೇ ಪ್ರಭುಪಾದರು ಅಲ್ಲಿ ಬೃಂದಾವನದಲ್ಲಿದ್ದಾಗ ಎಲ್ಲ ತಮ್ಮ ಶಿಷ್ಯರಿಗೆ, ಎಲ್ಲಾ ಜನರಿಗೂ ಯಾರು ಬರ್ತಾರ ಅವ್ರಿಗೆಲ್ಲ ವೈಯಕ್ತಿಕವಾದ ಸಮಸ್ಯೆಗಳನ್ನ ಮತ್ತೆ ಪರಿಹಾರ ಕೊಡ್ತಿರ್ತಾರೆ, ಮತ್ತೆ ಎಲ್ಲರ ಪ್ರಶ್ನೆಗಳನ್ನ ಉತ್ತರ ಕೊಡ್ತಿರ್ತಾರೆ ಅಂತ ಓದಿದ್ವಿ. ಈಗ ತಮಾಲ್ ಕೃಷ್ಣ ಹೇಳ್ತಾ ಇದ್ದಾರೆ, ತಮಾಲ್ ಕೃಷ್ಣ ಗೋಸ್ವಾಮಿ, ಶ್ಯಾಮಸುಂದರ ಮತ್ತು ಕರಂದರ ಮುಂಬೈಗೆ ಬರ್ತಾ ಇದ್ದಾರೆ. ಪರಿಸ್ಥಿತಿ ಇನ್ನು ಹದಗೆಟ್ಟಿದೆ ಎಂದು ಗಿರಿರಾಜನವರಿಗೆ ತಿಳಿಸ್ತಾ ಇದ್ದಾರೆ. ಅವ್ರು 3 ಜನ ಬರ್ತಾರೆ. ಆ ಗಿರಿರಾಜ್ ಹೇಳ್ತಾ ಇದ್ದಾರೆ, ಈಗ ಬಹಳ ಹದಗೆಟ್ಟು ಹೋಗ್ಬಿಟ್ಟಿದೆ ಈ ಭೂಮಿ ವಿಚಾರ ಅಂತ. ಜುಹು ಜಮೀನಿಗೆ ಇಸ್ಕಾನ್ ಒಂದು ಕರಾರು ಮಾಡಿಕೊಂಡಿದೆ ಎಂಬ, ಅಂದ್ರೆ ಒಂದು ಪೇಪರ್ ನಲ್ಲಿ ಹಾಕಿರ್ತಾರಲ್ಲ, ಜುಹು ಜಮೀನ್ಗಾಗಿ ಇಸ್ಕಾನ್ ಒಂದು ಕರಾರು ಮಾಡಿಕೊಂಡಿದೆ ಅಂತ ಹೇಳಿ ಪತ್ರಿಕೆಯಲ್ಲಿ ಒಂದು ಪ್ರಕಟಣೆ ಕೊಟ್ಟಿರ್ತಾರಲ್ಲ, ಅದರಿಂದ ಮಿಸ್ಟರ್ ಎನ್ಗೆ ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ. ಗಿರಿರಾಜನ್ ಅವರಿಗೆ ಅವ್ರ ಬಳಿಗೆ ಬಂದ್ಬಿಟ್ಟು ಕೈ ಜೋಡಿಸ್ತಾನೆ. ಕೈ ಜೋಡಿಸ್ಕೊಂಡ್ಬಿಟ್ಟು ಬಾಗಿ ನಮಸ್ಕಾರ ಮಾಡಿ ಅವ್ರನ್ನ ಸಮಾಧಾನ ಪಡಿಸಕ್ ನೋಡ್ತಾರೆ. ಆದ್ರೆ ಸಮಾಧಾನ ಹೊಂದೋದೇ ಇಲ್ಲ. ಅವರು ತಮ್ಮ ವಾಗ್ದಾನಗಳೆಲ್ಲವನ್ನು ಮುರಿದಿದ್ದರು ಮತ್ತು ಭಕ್ತರು 6 ತಿಂಗಳ ಕಾಲಾವಧಿ ಒಳಗೆ ಸೌಮ್ಯ ಪತ್ರವನ್ನು ಪಡೆಯಲಿಲ್ಲವೆಂಬ ನೆಪ ಹುಡಿ, ಅಂದ್ರೆ ಎಲ್ಲ ಅವ್ರಿಗೆ ಏನೇನ್ ಕರಾರ್ ಮಾಡಿರ್ತಾರಲ್ಲ ಎಲ್ಲಾನು ಈ ಮಿಸ್ಟರ್ ಎನ್ ಮುರಿತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ, ನೀವು 6 ತಿಂಗಳೊಳಗೆ ನೀವು ಒಂದು ಇದನ್ನು ತಗೊಳ್ಳಿಲ್ಲ, ಪರ್ಮಿಷನ್ ತಗೊಳ್ಳಿಲ್ಲ ದಾನದತ್ತಿ ಇವರಿಂದ ಅಂತ ಏನೋ ಎಲ್ಲ ಹಲವಾರು ನೆವಗಳನ್ನ ಹೇಳ್ಬಿಟ್ಟು ಅವ್ರು ಏನ್ ಹೇಳ್ತಾ ಇದ್ದಾರೆ, ಕ್ರಯದ ಕರಾರನ್ನು ರದ್ದು ಮಾಡಿದರು. ಏನ್ ಪರ್ಚೇಸ್ ಇದು ಡೀಡ್ ಮಾಡಿರ್ತಾರಲ್ಲ, ಪರ್ಚೇಸ್ ಪೇಪರ್, ಅದನ್ನೆಲ್ಲ ಅವ್ರೀಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಪಾವತಿಯಾಗಿದೆ 2 ಲಕ್ಷ ರೂಪಾಯಿಗಳನ್ನು ನೀವು ನನ್ಗೆ 2 ಲಕ್ಷ ಎಲ್ಲ ನಾನು ಮಾಡಿದ ಕರಾರ್ ಪೇಪರ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಆಮೇಲೆ ನೀವು ನನ್ಗೆ 2 ಲಕ್ಷ ರೂಪಾಯಿ ಏನ್ ಮೊದಲು ಕೊಟ್ಟಿದ್ದೀರಲ್ಲ, ಈಗ ನೀವೆಲ್ಲ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಪಾಲಿಸ್ದಿದ್ದಕ್ಕೋಸ್ಕರ ಅದು ನನ್ಗೆ ಸೇರುತ್ತೆ, ನಾನ್ ನಿಮ್ಗೆ ವಾಪಸ್ ಕೊಡಲ್ಲ ಅಂತ ಹೇಳ್ತಾರೆ. 2 ಲಕ್ಷ ರೂಪಾಯಿ ಈಗ ತಮ್ಮದೆಂದು ಹಕ್ಕು ಚಲಾಯಿಸಿದೆ. ಈಗ ನೀವ್ 2 ಲಕ್ಷ ರೂಪಾಯಿ ಕೊಟ್ಟಿದ್ದೀರಲ್ಲ, ಕರಾರು ಇದು ಹೋಯ್ತು, ಏನೇನ್ ಇದ್ ಮಾಡಿದಿರಲ್ಲ, ಭೂಮಿನೂ ನಾನ್ ಕೊಡೋದಿಲ್ಲ. ಆಮೇಲೆ ನೀವ್ ನನ್ಗೆ 2 ಲಕ್ಷ ರೂಪಾಯಿ ಏನ್ ಮೊದಲು ಕೊಟ್ಟಿದ್ದೀರಲ್ಲ, ಅದನ್ನು ನನಗ್ ಸೇರಿದ್ದು, ನನ್ಗೆ ಇಷ್ಟೆಲ್ಲ ತೊಂದ್ರೆ ಕೊಟ್ಟಿದ್ದೀರಾ ಅಂತ ಹೇಳಿ ಮಿಸ್ಟರ್ ಏನ್ ಹೇಳ್ತಾ ಇದಾರೆ, ಆ ತರ ಎಲ್ಲ ಮಾತಾಡ್ತಾ ಇದಾರೆ. ಮಿಸ್ಟರ್ ಏನ್ ಹರೇ ಕೃಷ್ಣ ಜಮೀನಿಗೆ ನೀರಿನ ಪೂರೈಕೆಗೆ ಏನ್ ಮಾಡ್ತಾ ಇದಾರೆ, ಹರೇ ಕೃಷ್ಣ ಇನ್ನ ಅವರು ಆ ಜಾಗದಲ್ಲೇ ಇರೋದ್ರಿಂದ, ಎಲ್ಲರೂ ಭಕ್ತರೆಲ್ಲ ಅಲ್ಲೇ ಇರೋದ್ರಿಂದ ಏನ್ ಮಾಡ್ತಾ ಇದಾರೆ, ಆ ಜಮೀನಲ್ಲಿ ಏನೇನು ಅವರೆಲ್ಲ ಇರ್ತಾರಲ್ಲ ಅಲ್ಲಿಗೆ ಬಂದ ನೀರಿಂದು ಸರಬರಾಜನ್ನೇ ಕಟ್ ಮಾಡ್ತಾ ಇದ್ದಾರೆ. ಮತ್ತು ಹಲವು ದಿನಗಳ ಬಳಿಕ ಆಸ್ತಿಯ ಪ್ರವೇಶದೊಳಗೆ ಒಂದು ಗುಂಡಗಳನ್ನು ಬಿಡ್ತಾರೆ. ಅಲ್ಲಿ ಆ ಗುಂಡಗಳನ್ನು ಕಳಿಸ್ತಾನೆ ಮಿಸ್ಟರ್. ಒಂದು ಮಚ್ಚುಕತ್ತಿಯನ್ನ ಜಳಪಿಸ್ತಾ ಅವನು ಬರ್ತಾನೆ, ಆ ಗುಂಡನ ಜಳಪಿಸ್ತಾ ಬರ್ತಾನೆ. ಆಮೇಲೆ ಮಿಸ್ಟರ್ ಎನ್ ಅವರ ಮಿತ್ರನೊಬ್ಬನು ಅಮೆರಿಕನ್, ಮಿಸ್ಟರ್ ಎನ್ ಒಬ್ಬ ಫ್ರೆಂಡ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಅಮೆರಿಕನ್ ಹರೇ ಕೃಷ್ಣ ಭಕ್ತರು ಸರಿ ಇಲ್ಲ, ಅವರ ನಡವಳಿಕೆ ಎಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒಂದು ಸುಳ್ಳು ಆರೋಪಗಳನ್ನ ಹೊರಿಸ್ಬಿಟ್ಟು ಒಂದ್ ಪಾಂಪ್ಲೆಟ್ಸ್ ತರ ಮಾಡಿ ಒಂದು ಕರಪತ್ರಗಳನ್ನ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಸಮೀಪದಲ್ಲೇ ವಿಲೇಪಾರ್ಲೆ ಇದೆ, ರೈಲ್ವೆ ನಿಲ್ದಾಣದಲ್ಲಿ ಎಲ್ಲ ಕರಪತ್ರಗಳೆಲ್ಲ ಅಂಟಿಸ್ಬಿಡ್ತಾರೆ. ಅಂದ್ರೆ ಇಲ್ಲಿ ಕೃಷ್ಣ ಭಕ್ತರು ಏನ್ ಬಂದಿದಾರಲ್ಲ, ಅಮೆರಿಕದಿಂದ ಬಂದ ಕೃಷ್ಣ ಭಕ್ತರು, ಅವ್ರು ಸರಿ ಇಲ್ಲ, ಅವ್ರ ನಡವಳಿಕೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕರಪತ್ರ ಮಾಡ್ಬಿಟ್ಟು ಅದನ್ನೆಲ್ಲರಿಗೂ ಅಂಟಿಸ್ಬಿಡ್ತಾರೆ. ಕೆಲವ್ರು ಭಕ್ತರು ಇದನ್ನ ನೋಡ್ಬಿಟ್ಟು ಪಾಪ ಕೆಲವ್ರು ಭಕ್ತರು ಏನ್ ಮಾಡ್ತಾರೆ, ಇದನ್ನ ಒಂಥರ ಸಹಿಸ್ಕೊಳಕ್ ಆಗೋದಿಲ್ಲ ಅವ್ರಿಗೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಆ ಜಾಗನೇ ಆ ಜಮೀನ್ ಬಿಟ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಅಲ್ಲೊಂದ್ ಸ್ವಲ್ಪ 30 ಜನ ಮಾತ್ರ ಉಳ್ಕೊಂಡಿರ್ತಾರೆ. ಈಗ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ, ಈಗ ನಾವೇನ್ ಮೊದಲು ಮಾಡ್ಬೇಕು ಅಂತ ಈ ಶಿಷ್ಯರು, ಪ್ರಭುಪಾದ ಶಿಷ್ಯ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ಮಾಡಬೇಕಾದ ಕೆಲಸ ಅಂದ್ರೆ, ಒಬ್ಬ ಹೊಸ ವಕೀಲನನ್ನ ನಾವು ಇವ್ರ ಕಡೆ ಈಗ ವಕೀಲರಿಲ್ಲ, ವಕೀಲ ಒಬ್ಬ ಮೋಸ ಮಾಡಿ ಬಿಟ್ಟೋಗ್ಬಿಟ್ಟಿದಾನಲ್ವಾ, ಅದಕ್ಕೆ ಈಗ ಹೊಸ ವಕೀಲನ ನಾವು ಇದ್ ಮಾಡೋಣ. ಅವನು ಅಂತ ಕರಂದರ ಹೇಳ್ತಾರೆ. ಅವನು ಮುಂಬೈಯ ಅತ್ಯಂತ ಪ್ರಮುಖ ವಕೀಲ ಬಳಿಗೆ ಹೋಗಿ ಭೂ ವ್ಯವಹಾರ ಇದೆಲ್ಲ ಬಗ್ಗೆ, ಒಂದು ಕ್ರಯಪತ್ರಗಳ ಬಗ್ಗೆ ಎಲ್ಲ ಅವನಿಗೆ ತೋರಿಸ್ಬಿಟ್ಟು ಅವನಿಗೆ ಹೇಳೋಣ, ಅವ್ರ ಕಡೆ ಲಾಯರ್ ಆಗಕ್ಕೆ ಅಂತೇಳಿ ಮಾಡ್ಕೊಳ್ತಾ ಇದ್ದಾರೆ. ಅನಂತರ ಭಕ್ತ ಮುಖಂಡರು ತಮ್ಮ ವಕೀಲನೊಂದಿಗೆ ಮಿಸ್ಟರ್ ಎನ್ ಅವರನ್ನು ಅವರ ಕಚೇರಿಯಲ್ಲಿ ಭೇಟಿಯಾದ್ರು. ಮಿಸ್ಟರ್ ಎನ್ ಹಠಮಾರಿಯು, ಅಂದ್ರೆ ತಮ್ಮ ವಕೀಲ್ ಜೊತೆಲಿ ಹೋಗ್ಬಿಟ್ಟು ಮಿಸ್ಟರ್ ಎನ್ ಮೀಟ್ ಮಾಡ್ತಾರೆ. ಆದ್ರೆ ಮಿಸ್ಟರ್ ಎನ್ ಇದ್ದಾನಲ್ಲ, ಅವ್ನು ಹಠಮಾರಿ ಇರ್ತಾನೆ, ಮತ್ತೆ ಅದಲ್ದೇನೆ ಅಸಹಕಾರಿ, ನಾವು ಸಹಕಾರ ಮಾಡೋ ತರ ಇರಲ್ಲ, ಅಸಹಕಾರಿಯಾಗಿದ್ದಾನೆ. ಮತ್ತು ಇಸ್ಕಾನ್ ಹೊಸ ವಕೀಲನವರಿಗೆ ಬೆದರಿಕೆ ಹಾಕುತ್ತಿದ್ದನು. ಅಂದ್ರೆ ಅವರಿಗೆ ಇಸ್ಕಾನ್ ಹೊಸ ವಕೀಲನು ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ. ಬಟ್ ಆದ್ರೂ ಸಹ ಅವ್ರು ಕೇಳಲ್ಲ ಅಂತ ಅನ್ಸುತ್ತೆ. ಹೀಗೆ ನ್ಯಾಯಾಲಯದ ಹೋರಾಟವು ಅನಿವಾರ್ಯವೆಂಬಂತೆ ತೋರಿತು. ಅಂದ್ರೆ ಅನಿವಾರ್ಯತೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಲೇಬೇಕು, ಅಲ್ಲಿ ಹೋರಾಡ್ಲೇಬೇಕು ಅನ್ನೋದೊಂದು ಅನಿವಾರ್ಯ ಆಗೋಗುತ್ತೆ. ಈಗ ತಮಾಲ ಕೃಷ್ಣ ಗೋಸ್ವಾಮಿ, ಕರಂದರ ಭವಾನಂದ
ಶ್ಯಾಮಸುಂದರ ಒಟ್ಟುಗೂಡಿ ಚರ್ಚಿರು. ಇವ್ರು 4 ಜನ ಸೇರ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಹೆಚ್ಚು ತರದವರಿಗೆ ಜುಹು ಜಮೀನಿನ ಬಗ್ಗೆ ಒಂಥರ ಬಗೆಹರದ ಒಂದು ಇದಾಗ್ಬಿಟ್ಟಿದೆ. ಅವರಿಗೆ ವ್ಯವಹಾರ ಬಗೆಹರಿಸಲು ಅಸಾಧ್ಯವಾದದ್ದಾಗಿ ತೋರಿತು. ಮಿಸ್ಟರ್ ಎನ್ ಅವರ ದೋಹವನ್ನು ಬದಿಗಿಟ್ಟರೂ ಈ ಜಮೀನಲ್ಲಿ ವಾಸುವುದೇ ಅತ್ಯಂತ ದುಸ್ತರವಾಗಿತ್ತು. ಅಂದ್ರೆ ಅವ್ರು ಮೋಸ ಮಾಡ್ತಾರೆ ಅದೊಂದೆಲ್ಲ ಒಂದ್ ಕಡೆ, ಆದ್ರೂ ಸಹ ಅಲ್ಲಿ ಇರೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಅಷ್ಟು ತರ ಅವ್ರಿಗೆ ಕಾಟ ಕೊಡ್ತಾ ಇದ್ದಾರೆ. ಈಗ ಅಲ್ಲಿ ಭಕ್ತರಿಗೆ ಮತ್ತು ದೇವತಾ ವಿಗ್ರಹಗಳಿಗೆ ಎಂತ ದುಸ್ಥಿತಿ ಮಾಡಿಟ್ಟಿದ್ದಾರೆ ಅಂದ್ರೆ, ವಸತಿ ಸೌಕರ್ಯವಿತ್ತಂದ್ರೆ ಅವ್ರಲ್ಲಿ ಅಲ್ಲಿ ಮೇಲ್ಗಡೆ ನೀರ್ ಸೋರ್ತಾ ಇರತ್ತೆ, ಮತ್ತೆ ಸಿಮೆಂಟಿನ ಮೇಲೆ ಬಿಟ್ಟು ಒಂಥರ ಹಕ್ಕಳೆಗಳು ಅಂದ್ರೆ ಮೇಲಿಂದ ಇದೆಲ್ಲ ಬೀಳ್ತಾ ಇರುತ್ತೆ, ಮಣ್ಣು ತರ ಹಿಂಗೇನೋ ಕಾಣುತ್ತೆ, ಅದೆಲ್ಲ ಬೀಳ್ತಾ ಇರುತ್ತೆ. ಅಂದ್ರೆ ಅಲ್ಲಿ ಪಾಪ ವಾಸ ಮಾಡಕ್ಕೆ ಆಗ್ದಿರೋ ತರ ಮಾಡಿಟ್ಬಿಟ್ಟಿದ್ದಾರೆ. ಈಗ ಆ ಪ್ರದೇಶದ ತುಂಬಾ ಇಲಿ, ನೊಣ, ಜಿರಳೆ ಎಲ್ಲ ಓಡಾಡಕ್ ಶುರು ಮಾಡ್ಬಿಟ್ಟಿದೆ. ವಿಷ ಸರ್ಪಗಳು ಸಹ ಬರ್ತಾ ಇದೆ. ಭಕ್ತರು ಅಲ್ಲಿ ಸದಾ ಉಷ್ಣವಲಯದ ಕಾಯಿಲೆಗಳಿಂದ, ಅಂದ್ರೆ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಉಷ್ಣವಲಯದ ಒಂದು ಹೀಟ್ ಇಂದ ಏನಾಗಿದೆ ಅವರಿಗೆ ಅನೇಕ ತರದ ಮಲೇರಿಯಾ ಮತ್ತೆ ಯಕೃತಿನ ಅಂದ್ರೆ ಲಿವರ್ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ಸ್ ಶುರು ಆಗ್ತಾ ಇದೆ. ಅದನ್ನ ನರಳ್ತಾ ಇದ್ದಾರೆ. ಹೀಗಾಗಿ ಇಸ್ಕಾನ್ ನ ಹೊಸ ವಕೀಲರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲು ಸಿದ್ಧರಾದ್ರು. ಆಕೆ ಏನ್ ಮಾಡ್ತಾ ಇದ್ದಾರೆ, ಈಗ ಇಸ್ಕಾನ್ ಇದ್ದಾರಲ್ಲ ಹೊಸ ಲಾಯರ್ ಏನ್ ಮಾಡಿದಾರೆ, ಅವರು ಒಂದು ಕೇಸ್ ಹಾಕೋಣ ಅಂತ ಮಾಡ್ತಾ ಇದ್ದಾರೆ. ಇನ್ನ ಸಹ ಸಿದ್ಧನಾಗಿದ್ರು ಸಹ ಈಗ ಇವರು ಲಾಯರ್ ರೆಡಿ ಇದ್ದಾರೆ. ಆದ್ರೆ ಭಕ್ತರು ಈಗ ಅವರಿಗೆ ಅನುಮಾನ ಬರ್ತಾ ಇದೆ, ನಾವ್ ಇದ್ರ ಗೆಲ್ತೀವೋ ಇಲ್ಲೋ ಅಂತ ಅನುಮಾನ ಬರ್ತಾ ಇದೆ. ಭಕ್ತರು ಹಿಂದೇಟು ಹಾಕಿದರು. ಮಿಸ್ಟರ್ ಎನ್ ನಾನೆಲ್ಲ ಅಪರಾಧಿ ನೀವು ಎಂದಿದ್ದರು. ಏಕೆಂದರೆ ಭಕ್ತರು ದಾನದತ್ತಿ ಕಮಿಷನರ್ ಇಂದ ಅನುಮತಿ, ಅಂದ್ರೆ ನೀವು ದಾನದತ್ತಿ ಕಮಿಷನರ್ ನೀವು ಇದು ಪರ್ಮಿಷನ್ ತಗೊಂಡಿಲ್ಲ, ಅದಕ್ಕೋಸ್ಕರ ಅಂದ್ರೆ ನೀವೆಲ್ಲ ಅಪರಾಧಿಗಳೆಲ್ಲ ನೀವೆಲ್ಲ ಅಪರಾಧಿ, ನಾನ್ ಅಪರಾಧಿ ಅಲ್ಲ ಅಂತ ಮಿಸ್ಟರ್ ಎನ್ ಹೇಳ್ತಾ ಇರ್ತಾರೆ. ಅಂದ್ರೆ ನೀವೇ ದಾನದತ್ತಿಯಿಂದ ಪರ್ಮಿಷನ್ ತಗೊಂಡಿಲ್ಲ, ಸೊ ನೀವು ಅಪರಾಧಿಗಳು ಅಂತ ಹೇಳಿ ಇವ್ರನ್ನ ಬೆಟ್ಟು ತೋರಿಸ್ತಾ ಇರ್ತಾರೆ. ಆದ್ರೆ ಮಿಸ್ಟರ್ ಎನ್ ಅವರ ಪ್ರಕಾರ ಭಕ್ತರು ಕಾನೂನು ಬಾಹಿರವಾಗಿ ಅವರ ಜಾಗದಲ್ಲಿ, ಅವ್ರ ಪ್ರಕಾರ ಏನಾಯ್ತು, ಮಿಸ್ಟರ್ ಎನ್ ಪ್ರಕಾರ ಇವರೆಲ್ಲ ಕಾನೂನು ಬಾಹಿರವಾಗಿದ್ದಾರೆ ಎಲ್ಲರೂ, ಅಂದ್ರೆ ಕಾನೂನು ವಿರೋಧವಾಗಿ ಆ ಜಾಗದಲ್ಲಿ ಬಿಟ್ಟಿದ್ದಾರೆ. ಆದ್ದರಿಂದ ಹಾನಿಯ ಪರಿಹಾರಕ್ಕಾಗಿ ನ್ಯಾಯಾಲಯದಲ್ಲಿ ತಾವು ಅವ್ರು ಹೇಳ್ತಾ ಇದ್ದಾರೆ, ಮಿಸ್ಟರ್ ಎನ್ ಹೇಳ್ತಾ ಇದ್ದಾರೆ, ನೀವು ನನ್ನ ಭೂಮಿಲಿ ಇದ್ದೀರಾ, ಅದಕ್ಕೋಸ್ಕರ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಪಾಲಿಸಿಲ್ಲ, ಆದ್ರಿಂದ ನಿಮ್ಗೆ ಅದಕ್ಕೆ ನಾನು ನಿಮ್ ವಿರುದ್ಧವಾಗಿ ನಾನು ಒಂದು ಕೇಸ್ ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ ಅವ್ರು ಹೇಳಿದ್ರು. ಹಾಗೆ ಅವರು ಹಿಂಸಾತ್ಮಕ ಕ್ರಮ ಕೈಗೊಳ್ಳೋ ಅಂಚಿನಲ್ಲಿರುವಂತೆಯೂ ಅಂದ್ರೆ ಹಿಂಸೆಗಳನ್ನು ಮಾಡೋದಕ್ಕೂ ರೆಡಿ ಆಗೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಜುಹು ಜಮೀನ್ ತೊಡಕನ್ನು ಬಿಡಿಸಲು ಪ್ರಭುಪಾದರು ನೇಮಿಸಿದ ಭಕ್ತ ಮುಖಂಡರ ತಂಡವು ವಿಷಯವನ್ನು ಎಲ್ಲಾ ಕೋಣೆಗಳನ್ನು ಪರೀಕ್ಷಿಸಿ ಈ ಜಮೀನನ್ನು ಇಸ್ಕಾನ್ ಕೈ ಬಿಡಬೇಕೆಂದು ತೀರ್ಮಾನಿಸು. ಅವರೆಲ್ಲ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ಆಗ್ತಾ ಇದೆ, ಇದು ಮೋಸ್ಟ್ಲಿ ನಾವು ಈ ಭೂಮಿದು ಇದನ್ನ ಕೈ ಬಿಟ್ಬಿಡೋದೇ ವಾಸಿ ಅಂತ ಹೇಳಿ ಇವ್ರು ಪ್ರಭುಪಾದ ಶಿಷ್ಯರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ತಂಡದ ತೀರ್ಮಾನ ಶೀಲ ಪ್ರಭುಪಾದ ಇದು ಒಂದು ತೀರ್ಮಾನನ ಈ ತರ ನಾವು ಕೈ ಬಿಟ್ಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಈ ವಿಷಯವನ್ನ ಪ್ರಭುಪಾದರಿಗೆ ತಿಳಿಸ್ಬೇಕು ಅಂತೇಳಿ ಶ್ಯಾಮಾನಂದನನ್ನ ವೃಂದಾವನಕ್ಕೆ ಕಳಿಸ್ಕೊಡ್ತಾ ಇದ್ದಾರೆ. ರಾಧಾ ದಾಮೋದರ್ ದೇವಾಲಯದ ತಮ್ಮ ಕೊಠಡಿಯಲ್ಲಿ ಕುಳಿತು ಪ್ರಭುಪಾದರು ಮುಂಬೈಯಿಂದ ಬಂದಿದ್ದ ಪತ್ರವನ್ನ ಓದ್ತಾ ಇರ್ತಾರೆ. ಅದನ್ನು ಬದಿಗಿಟ್ಟರು. ಅವರು ಮೇಲೆದ್ದು ಹೊರಾಂಗಣಕ್ಕೆ ಹೋದರು. ಅಂದ್ರೆ ಲೆಟರ್ಸ್ ಗಳೆಲ್ಲ ನೋಡ್ತಾ ಇದ್ದಾರೆ ಅವರು. ಸಂಜೆ ಸಮಯದಲ್ಲಿ ಅನೇಕ ಹಕ್ಕಿಗಳು ಚಿಲಿಪಿಲಿಗುತ್ತಿದ್ದವು. ಭಕ್ತರ ನೆಲದ ಮೇಲೆ ಜಮಖಾನದ ಮೇಲೆ ಕೂತು ಕಾಯುತ್ತಿದ್ರು. ಪ್ರಭುಪಾದರು ಏನ್ ಮಾಡ್ತಾರೆ, ಹಾಡ್ತಾ ಇದ್ದಾರೆ. ಜಯ ರಾಧಾ ಮಾಧವ ಹಾಡ್ತೋಗಿದ್ರು. ಅವರು ಪ್ರದ್ಯುಮ್ನನಿಗೆ ಓದಲು ಹೇಳಿದ್ರು. ಅಂದ್ರೆ ಅದನ್ನ ಹಾಡು ಹೇಳ್ಬಿಟ್ಟು ಅದರಲ್ಲಿ ಎಲ್ಲೆಲ್ಲ ಅಗತ್ಯ ಕಾಣುತ್ತೆ ಅಲ್ಲಿ ಕಂಡಲ್ಲಿ ಅವರು ಅವನನ್ನು ತಡೆದು ವಿಚಾರಗಳನ್ನು ವಿವರಿಸಿದರು. ಅಂದ್ರೆ ಬೃಂದಾವನದಲ್ಲಿ ವಾಸಿಸೋದ್ರಿಂದ ವಧುವು ವಿಶೇಷ ಲಾಭಗಳು ಏನು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರ್ತಾರೆ. ಆದರೆ ಅಂದ್ರೆ ಹೇಳ್ತಾ ಇದ್ದಾರೆ ಬೃಂದಾವನದಲ್ಲಿ ವಿಶೇಷ ಅಲ್ಲಿ ನೆಲೆಸೋದ್ರಿಂದ ಏನ್ ಲಾಭ ಅಂತ ಹೇಳ್ತಾರೆ. ಆವಾಗ ಏನ್ ಹೇಳ್ತಾರೆ ಅಂದ್ರೆ, ಬೃಂದಾವನದಲ್ಲಿ ಯಾರ ವ್ಯಾಪಾರ ಅಥವಾ ಅಪರಾಧಗಳನ್ನು ಮಾಡಲು ಯಾರು ಆ ಧಾಮಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾವ್ದಾರ ಒಂದು ವ್ಯಾಪಾರ ಅಥವಾ ಅಲ್ಲಿ ಹೋಗಿ ಮೋಸಗಳನ್ನು ಈ ತರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವರು ಎಚ್ಚರಿಕೆ ಹೇಳ್ಕೊಡ್ತಾ ಇದ್ದಾರೆ ಎಲ್ಲಾ ಶಿಷ್ಯರಿಗೂ. ಒಂದು ವೇಳೆ ಬೃಂದಾವನದ ನಿವಾಸಿ ಅಪರಾಧ ಮಾಡಿದ್ರು ಅಂದ್ರೆ, ಬೃಂದಾವನದಲ್ಲಿ ಇರೋರೇ ಅಕಸ್ಮಾತ್ ಏನಾರ ಅಪರಾಧ ಮಾಡಿದ್ರು, ಅವರು ಬೃಂದಾವನದ ನೆಲೆಯಲ್ಲಿ ಆ ಭೂಮಿಯಲ್ಲಿ ಅಲ್ಲೇ ಇದ್ದಾನಲ್ವಾ, ಅಲ್ಲಿಯ ವಾಸಿ ಅವನು. ಆತನ ನೆಲೆ ನಿಂತರೆ ಆಗಲೂ ಅಲ್ಲಿನ ವಿಶೇಷ ಲಾಭಗಳನ್ನು ಪಡೆಯಬಹುದು. ಅವನು ಅಪರಾಧ ಮಾಡ್ತಾ ಇದ್ದಾನೆ, ಆದ್ರೆ ಅದೇ ಭೂಮಿಯಲ್ಲಿ ಅವನು ಒಂಥರ ಅಲ್ಲಿಯ ವಾಸಿಯಾಗಿದ್ದಾನೆ, ಆದ್ರಿಂದ ಅವನಿಗೆ ವಿಶೇಷ ಲಾಭ ಇದೆ ಅಂತಾರೆ. ಅಂದ್ರೆ ಮೋಸ ಮಾಡಿದ್ರು ಮಾಡಿದ್ರು ಅಲ್ಲಿ ವಿಶೇಷ ಲಾಭನೇ ಇದೆ ಅಂತ ಹೇಳ್ತಾರೆ. ತೃಪ್ತನಾಗುತ್ತಾನೆಂದೇ ಹೇಳಿದ್ರು. ಅಂದ್ರೆ ಅಷ್ಟೊಂದು ಒಂದು ಬೃಂದಾವನ ಅಂದ್ರೆ ಅಷ್ಟೊಂದು ಇದು. ಅಂದ್ರೆ ಅಲ್ಲಿ ನಿವಾಸಿಯಾಗಿದ್ಬಿಟ್ರೆ ಅಲ್ಲಿ ಅಕಸ್ಮಾತ್ ಅಪರಾಧಗಳು ನಡೆದ್ರು ಸಹ ಅದು ಪರವಾಗಿಲ್ಲ ಅಂದ್ರೆ ಅಂತ ಹೇಳ್ತಾ ಇದ್ರೆ. ಆದ್ರೆ ನಾವು ಅದೇ ಪರ್ಪಸ್ ಇಟ್ಕೊಂಡು ಮೋಸ ಮಾಡಕ್ ಹೋಗಿ ಅಥವಾ ಒಂದು ವ್ಯಾಪಾರ ಮಾಡಕ್ ಅಲ್ಲಿ ನಾವು ಆ ಧಾಮಕ್ಕೆ ನಾವುಗಳು ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ಆಯ್ತು. ಅಂಗಳದ ಕತ್ತಲಲ್ಲಿ ಮಂಕಾದ ವಿದ್ಯುತ್ ದೀಪಗಳ ಕೆಳಗೆ ಪ್ರಭುಪಾದ ಪ್ರವಚನ ಮುಂದುವರಿಸಿದ್ರು. ಅಲ್ಲಿಗೆ ಬಂದು ಹೋಗುತ್ತಿದ್ದ ಯಾತ್ರಾರ್ಥಿಗಳು
ಸ್ವಾಮೀಜಿಯವರು ತಮ್ಮ ಪಾಶ್ಚಾತ್ಯ ಶಿಷ್ಯರಿಗೆ ಇಂಗ್ಲಿಷ್ ನಲ್ಲಿ ಉಪನ್ಯಾಸ ನೀಡುವುದನ್ನು ಗಮನಿಸ್ತಾ ಇರ್ತಾರೆ ಎಲ್ಲರೂ ಅಲ್ಲಿ ಬಂದಿರೋರೆಲ್ಲ. ಪ್ರಶ್ನೋತ್ತರ ಅವಧಿ ಮುಗಿದ ಬಳಿಕ ಪ್ರಭುಪಾದ ದೇವಾಲಯದ ಒಡೆಯರಾದ ಗೌರಚಂದ್ರ ಗೋಸ್ವಾಮಿಯವರ ಅವ್ರ ಜೊತೆಲಿ ಮಾತಾಡ್ತಾ ಇರ್ತಾರೆ. ತಮ್ಮ ಕೊಠಡಿಗೆ ಎಲ್ಲ ಮಾತಾಡಿ ಆದ್ಮೇಲೆ ತಮ್ಮ ಕೊಠಡಿಗೆ ಬರ್ತಾರೆ. ಕೆಲವು ಭಕ್ತರು ಪ್ರಭುಪಾದ ಕೊಠಡಿಯಲ್ಲಿ ಕೊಂಚ ಕಾಲ ಉಳಿದರು. ಅನೇಕ ಭಾರತೀಯರು ಕಿಟಿಗೆ ಅಂದ್ರೆ ಏನಾಗುತ್ತೆ ಅಂದ್ರೆ ಮೊದಲು ಈಗ ಕೆಲವರು ಭಾರತೀಯರು ಅಂದ್ರೆ ಅಲ್ಲಿ ವೃಂದಾವನದವರು ಏನ್ ಮಾಡ್ತಾರೆ ಅಂದ್ರೆ ಪ್ರಭುಪಾದರನ್ನ ಕಿಟಕಿಗಳ ಸಂಧಿಯಿಂದ ಇಣಕ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಹಿಂದೆ ಪ್ರಭುಪಾದರಿದ್ದಾಗ ಯಾರಿಗೂ ಅವ್ರು ಪ್ರಭುಪಾದರಿಂದ ಯಾರು ಅನ್ನೋದೇ ಅಷ್ಟೊಂದು ಇದಿರಲ್ಲ. ಇವಾಗ ಪ್ರಭುಪಾದರು ಅವ್ರ ಶಿಷ್ಯರು ಅವ್ರನ್ನೆಲ್ಲ ನೋಡಿರ್ತಾರೆ. ಅವಾಗೆಲ್ಲ ಇವಾಗ ಅನಿಸ್ತಾ ಇದ್ದಾರೆ ಒಂಥರ ಕುತೂಹಲ. ಅದಕ್ಕೋಸ್ಕರ ಪ್ರಭುಪಾದರನ್ನ ಕಿಟಕಿಗಳ ಸ್ಥಳಗಳಿಂದ ಅವ್ರನ್ನ ನೋಡ್ತಾ ಇರ್ತಾರಂತೆ. ಅಂದ್ರೆ ಮೊದಲು ಪ್ರಭುಪಾದನ ಅಷ್ಟೊಂದು ಇದಿಲ್ಲ. ಇವಾಗ ಅವ್ರ ಶಿಷ್ಯರು ಅವರು ಒಂದು ಒಡನಾಟ ಇದೆಲ್ಲ ನೋಡ್ಬಿಟ್ಟು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲರೂ. ಕಿಟಕಿಯ ಸರಳು ನಡುವಿಂದ ಇಣುಕಿ ನೋಡುತ್ತಿದ್ದರು. ಹಲವು ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋಗುವ ಮೊದಲು ಭಕ್ತಿವೇದಾಂತ ಸ್ವಾಮಿಯವರು ಇದೇ ಕೊಠಡಿಯ ಶಾಶ್ವತ ನಿವಾಸಿಯಾಗಿದ್ದ ಕಾಲದಲ್ಲಿ ಈ ಭಾರತೀಯ ಜನರಿಗೆ ಅವರನ್ನು ಹೀಗೆ ಇಣುಕಿ ನೋಡುವಷ್ಟು ಆಸಕ್ತಿ ಇರ್ಲಿಲ್ಲ, ಅಷ್ಟೊಂದು ಆಸಕ್ತಿ ಇರ್ಲಿಲ್ಲ. ಆದ್ರೆ ಇವಾಗ ಆಸಕ್ತಿ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಅಲ್ಲಿ ಬಂದಿದ್ದಾರೆ, ಒಂದು ದೇವಸ್ಥಾನ ಸ್ಥಾಪಿಸ್ತಾ ಇದ್ದಾರೆ, ಮತ್ತೆ ಎಲ್ಲ ಅಮೆರಿಕಾದಿಂದ ಒಂದು ಫಾರಿನ್ ಕಂಟ್ರೀಸ್ ಇಂದ ಎಲ್ಲಾ ಶಿಷ್ಯರನ್ನ ಕರ್ತಂದಿದ್ದಾರೆ. ಆದ್ರಿಂದ ಒಂಥರ ಆಸಕ್ತಿ ಅಥವಾ ಅವರು ಕುತೂಹಲವಾಗಿ ಎಲ್ಲರೂ ಜನರು ಅವರನ್ನು ವೀಕ್ಷಿಸ್ತಾ ಇದ್ದಾರೆ ಅಂತಾರೆ. ಕೊನೆಗೆ ಅಷ್ಟೇ ಅಲ್ಲ ಮಾತಾಜಿ? ಅಲ್ಲ ಓದಿ ಮಾತಾಜಿ, ಇನ್ನು ಸ್ವಲ್ಪ ಉಂಟು. ಕೊನೆಗೆ ಪ್ರಭುಪಾದರಿಗೆ ಏಕಾಂತಲಚ್ಚ ಅವರು ಮುಂಬೈ ಬಗ್ಗೆ ಆಲೋಚಿಸತೊಡಗ್ತಾ ಇದ್ದಾರೆ. 100 ಮೈಲಿ ದೂರದಲ್ಲಿದ್ದರೂ ಮುಂಬಯಿಯ ಘಟನೆಗಳು ಇಲ್ಲಿ ವೃಂದಾವನದಲ್ಲಿ ಪ್ರಭುಪಾದದಲ್ಲಿ ಮುಡಿತಿದೆ. ಇಲ್ಲಿದ್ರು ಸಹ ಅವರಿಗೆ ಮುಂಬೈದೇನೆ ಯೋಚನೆ ಅಂತ ಹೇಳ್ತಾರೆ. ಮಿಸ್ಟರ್ ಎನ್ ಅವರೊಂದಿಗೆ ತಾವು ಸಹಿ ಹಾಕಿ ಮಾಡಿದ್ದ ಕರಾರಿ ಪತ್ರ ಪ್ರತಿಯನ್ನವರು ಯಾವಾಗ್ಲೂ ಅಷ್ಟೇ ಪಾಪ ಕರಾರ್ ಪತ್ರನ ಅವ್ರು ನೋಡ್ತಾನೆ ಇರ್ತಾರೆ. ಅದ್ರಲ್ಲಿ ಏನೇನಿದೆ, ಏನ್ ಮಾಡಬಹುದು ತಾವು ಅಂತಾನೆ ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೆ. ತಮ್ಮ ಕಾರ್ಯದರ್ಶಿಯನ್ನು ಕರೆದು ಮುಂಬಯಿಯ ತಮ್ಮ ನೇತಾರಿಗೆ ಒಂದು ಪತ್ರ ಅಂದ್ರೆ ಅವ್ರನ್ನ ಕಾರ್ಯದರ್ಶಿಯನ್ನ ಕರೀತಾರೆ. ಕರೆದ್ಬಿಟ್ಟು ಅವರ ಶಿಷ್ಯರಿದಾರಲ್ಲ, ಯಾರ್ಯಾರು ನೋಡ್ಕೊಳ್ತಾ ಇದಾರಲ್ಲ ಮುಂಬಯಿಯ ಅವ್ರಿಗೊಂದು ಲೆಟರ್ ಬರಿತಾ ಇದ್ದಾರೆ. ಒಬ್ಬ ವಕೀಲನಂತೆ ಒಬ್ಬ ವಕೀಲ ಯಾವ ತರ ಒಂದು ಕರಾರು ಪತ್ರಗಳನ್ನೆಲ್ಲ ಓದಿದ್ಮೇಲೆ ಏನ್ ಉತ್ತರ ಕೊಡ್ಬೋದು, ಏನ್ ಮಾಡ್ಬೋದು ಅಂತೇಳಿ ಆ ಇದ್ರಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ವಕೀಲಂತರ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಒಂದೊಂದು ಅಂಶಕ್ಕೂ ತಾರ್ಕಿಕವಾಗಿ ಉತ್ತರಿಸುತ್ತಾ ವಕೀಲರಂತೆ ಅವರು ಪತ್ರವನ್ನು ಮೊದಲು ನೋಡ್ಕೊಂಡು ಓದ್ತಾ ಇದ್ದಾರೆ. ಒಂದೊಂದು ಪಾಯಿಂಟ್ಸ್ ನೋಡ್ಬಿಟ್ಟು ಅದಕ್ಕೆ ಏನೇನ್ ಮಾಡಬಹುದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಜಮೀನನ್ನು ಕೈ ಬಿಡಲು ಶಿಷ್ಯರು ನೀಡಿದ್ದ ಕಾರಣಗಳು ಅಂದ್ರೆ ಈಗ ಶಿಷ್ಯರೆಲ್ಲ ಹೇಳ್ತಾ ಇದಾರಲ್ಲ, ಜಮೀನ್ ಕೈ ಬಿಟ್ಬಿಡೋಣ, ಯಾಕೆಂದ್ರೆ ಅವರು ನಮ್ಗೆ ತುಂಬಾ ತ್ರಾಸ ಕೊಡ್ತಾ ಇದ್ದಾರೆ, ಇದು ಆಗದ್ದಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ಯಾಕೆ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಅವ್ರು ಒಂದೊಂದೇ ನೋಡ್ತಾ ಹೋಗ್ತಾ ಇದ್ದಾರೆ. ಹಾಗಿದ್ದಲ್ಲಿ ಹಣ ವಾಪಸ್ ಪಡೆದು ಜಮೀನು ತರಿಸಬೇಕದವರು ತರ್ಕಿಸಿದರು. ಅಂದ್ರೆ ದಾನದತ್ತಿ ಕಮಿಷನರ್ ಅನುಮತಿ ನೀಡಲು ವಿಳಂಬ. ಅಂದ್ರೆ ಅವ್ರು ಹೇಳ್ತಾರೆ ದಾನದತ್ತಿ ಕಮಿಷನರು ವಿಳಂಬ ಮಾಡಿದಾನೆ ಅಂತ. ವಿಳಂಬ ಮಾಡಿದಾನೆ ಅಷ್ಟೇ ಹೊರತಾಗಿ ಅವನು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿಲ್ಲ. ಅಂದ್ರೆ ಕಮಿಷನರು ಸಂಬಂಧಿಸಿದ 6 ತಿಂಗಳ ಗಡುವು ಅಂದ್ರೆ ಅವನು ನಿರಾಕರಿಸಿದಂತೆ, ಅಂದ್ರೆ ಅವನು ಪರ್ಮಿಷನ್ ಕೊಡಕ್ಕೆ ಡಿಲೇ ಮಾಡಿದಾನೆ ಅಷ್ಟೇ ಹೊರತಾಗಿ ದಾನದತ್ತಿ ಕಮಿಷನರು. ಆದ್ರೆ ಅವನು ಇದು ಕೊಡಲ್ಲ, ಅಂದ್ರೆ ಇದನ್ನ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ ಅಂತ ಅವನೇನ್ ನಿರಾಕಾರ ಮಾಡಿಲ್ಲ ಅಂತ ಹೇಳಿ ಅದೊಂದು ಪಾಯಿಂಟ್ ಹಿಡ್ಕೊಳ್ತಾರೆ. ಅಂದ್ರೆ ಅಲ್ಲಿ ಮಿಸ್ಟರ್ ಏನು ಮಾತಾಡೋ ಹಾಗಿಲ್ಲ. ಆದ್ರೆ ಮೂಲ ಕಾರಣದಲ್ಲಿ ಅಂತ ಯಾವುದೇ ಗಡುವಿನ ಪ್ರಸ್ತಾಪ ಅಂದ್ರೆ 6 ತಿಂಗಳೊಳಗೆ ನೀವು ಒಂದು ದಾನದತ್ತಿ ಕಮಿಷನ್ ದಿಂದ ಪರ್ಮಿಷನ್ ತಗೋಬೇಕಾಗಿತ್ತು ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ ಮಿಸ್ಟರ್ ಎನ್. ಬಟ್ ಆ ಕರಾರ್ ಪತ್ರದಲ್ಲಿ ಆತರ ಏನು ಒಂದು ಕ್ಲಾಸೇ ಇರೋದಿಲ್ಲ, ಅದೊಂದು ಯಾವ್ದೋ ಒಂದು ವಿಷಯನೇ ಇರೋದಿಲ್ಲ. ಜಮೀನನ್ನು ಕೈ ಬಿಡೋದು ಪ್ರಭುಪಾದರ ಶಿಷ್ಯರು ನಿಜ. ಇನ್ನೊಂದು ಕಾರಣ, ಈ ಹಲವಾರು ಕಾರಣಗಳಲ್ಲಿ ಒಂದೊಂದೇ ಕಾರಣಗಳನ್ನ ನೋಡ್ತಾ ಇದ್ದಾರೆ. ಅಂದ್ರೆ ಅದು ಮೊದಲು ದಾನದತ್ತಿ ಇದಾಯ್ತು, ಈಗ ಹೇಳ್ತಾರೆ ಜಮೀನು ಕೈ ಬಿಡಲು ಪ್ರಭುಪಾದರ ಶಿಷ್ಯರು ಇದೆ. ಇನ್ನೊಂದು ಕಾರಣ ಅಂದ್ರೆ ಮಿಸ್ಟರ್ ಎನ್ ಅವರ ಪ್ರಕಾರ ಮೂಲ ಕ್ರಯಕಾರನ ಭಕ್ತರು 6 ತಿಂಗಳು ಸ್ವಾಮ್ಯ ಪತ್ರ ಪಡೆದುಕೊಳ್ಳಲಿಲ್ಲ ಎಂಬುದಾಗಿತ್ತು. ಈ ಸಂಬಂಧವಾಗಿ ಕರಾರು ರದ್ದುಗೊಳಿಸುವ ಹಕ್ಕು ನಮ್ಮದಾಗಿದೆ ಹೊರತು ಮಾರಾಟ. ಅಂದ್ರೆ ಹೇಳ್ತಾರೆ 6 ತಿಂಗಳೊಳಗೆ ಅವರು ಕರಾರ್ ಪತ್ರನೆಲ್ಲ ದುಡ್ಡೆಲ್ಲ ಕೊಟ್ಬಿಟ್ಟು ತಗೋಬೇಕಾಯ್ತು. 6 ತಿಂಗಳಾದ್ರೂ ತಗೊಳ್ಳಿಲ್ಲ ಅಂತ ಹೇಳಿದ ತಕ್ಷಣ ಕರಾರು ಇದನ್ನ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಮಿಸ್ಟರ್ ಎನ್ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಕರಾರು ಪತ್ರನ ಕ್ಯಾನ್ಸಲ್ ಮಾಡೋ ಹಕ್ಕು ಅವ್ನ್ ಮಾರಾಟ ಮಾಡಿದವನು ಅವನಿಗಿಲ್ಲ, ಪರ್ಚೇಸ್ ಮಾಡ್ತಾ ಇದೀವಲ್ಲ ಅದು ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಮಾರಾಟಗಾರನಿಗೆ ಆತರ ಕ್ಯಾನ್ಸಲ್ ಮಾಡೋ ಹಕ್ಕಿಲ್ಲ, ಸೊ ಇದು ನಮ್ಮ ಹಕ್ಕು ಅಂತ ಪ್ರಭುಪಾದ ಹೇಳ್ತಾರೆ. ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ 6 ತಿಂಗಳ ಅವಧಿಯಲ್ಲಿ ಮಿಸ್ಟರ್ ಎನ್ ಆ ಜಮೀನಿಗೆ 1 ಲಕ್ಷ ರೂಪಾಯಿಗಳನ್ನು, ಅದಕ್ಕೆಲ್ಲ ಮುಂಚೆ ಏನಾಗಿದೆ ಅಂದ್ರೆ 6 ತಿಂಗಳ ಮುಂಚೆ 1 ಲಕ್ಷ ರೂಪಾಯಿನ ಚೆಕ್ ಮೂಲಕ ಇವ್ರು ಇಸ್ಕೊಂಡ್ಬಿಟ್ಟಿದ್ದಾರೆ ದುಡ್ಡನ್ನ. ಅದು ಎಲ್ಲದರ ವಿಷಯದಲ್ಲೂ ಮಿಸ್ಟರ್ ಎನ್ ಅನ್ನ ಹೇಗೆ ಹಿಡಿಬಹುದು, ಯಾವ ತಪ್ಪುಗಳನ್ನು ಮಾಡಿದಾನೆ ಮಿಸ್ಟರ್ ಎನ್,
ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಈಗ ಪ್ರಭುಪಾದರು. ಹೀಗಾಗಿ ಕ್ರಯದ ಕರಾರು ಪೂರ್ಣಗೊಂಡಿತು. ಅಂದ್ರೆ ಎಲ್ಲೂ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಈಗ ಕರಾರ್ ಬರ್ತಾ, ಯಾಕೆಂದ್ರೆ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಚೆಕ್ ನಲ್ಲಿ ಬೇರೆ ತಗೊಂಡಿದ್ದಾರೆ. ಆಮೇಲೆ ಇದೆಲ್ಲ ಒಂದು ರೂಲ್ಸ್ ಅಲ್ಲೆಲ್ಲ ನೋಡ್ಬಿಟ್ಟು ಅವರು ಪತ್ರ ಬರೀತಾ ಇದ್ದಾರೆ. ಮಿಸ್ಟರ್ ಎನ್ ಕ್ರಯವನ್ನು ಪೂರ್ಣಗೊಳಿಸಿದ್ದಾನೆಂದು ನಾವು ತಿಳಿಯುತ್ತೇವೆ. ನಾವು ಅದನ್ನು ರದ್ದುಗೊಳಿಸಲು ಬಯಸುವುದಿಲ್ಲ. ಕೂಡಲೇ ವ್ಯವಹಾರವನ್ನು ಮುಗಿಸುತ್ತೇವೆ. ಅಷ್ಟೇ ಮುಗೀತು. ಆತನು ಕುಟಿಲ ತಂತ್ರಗಳಿಂದ ತಪ್ಪಿಸಿಕೊಳ್ಳಲು ಏನು ಮಾಡಕ್ಕೂ ಅವನು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅವನು ನಿಮ್ಮ ಮೇಲೆ ಅವನೇನ್ ಮಾಡ್ತಾ ಇದ್ದಾನೆ, ನಿಮ್ಮ ಮೇಲೆ ತನ್ನ ಪ್ರಾಬಲ್ಯವನ್ನ, ತನ್ನ ಒಂದು ಇದನ್ನ ತೋರಿಸ್ತಾ ಇದ್ದಾನೆ. ನೀವು ಅವನಿಗೆ ಹೆದರ್ಬೇಕಾಗಿಲ್ಲ ಅಂತ ಹೇಳ್ತಾನೆ. ನೀವು ಹೆದರಿದ್ದೀರಾ, ಅವನಿಗೆ ಗೊತ್ತಾಗಿದೆ ನಿಮ್ಮನ್ನ ಹೆದರ್ಸ್ಬೋದು ಅಂತ. ಅವನು ಹೆದರ್ಸ್ತಾ ಇದ್ದಾನೆ. ಅವನು ನಿಮ್ಮನ್ನು ದಡ್ಡರನ್ನ ಮಾಡ್ತಾ ಇದ್ದಾನೆ. ತಾನು ಅವ್ನು ಅನ್ಕೋತಾ ಇದ್ದಾನೆ ತಾನು ಕಾನೂನಿನ ಪ್ರಕಾರ ಶಕ್ತಿಯುತವಾಗಿದ್ದೀನಿ ಅನ್ಕೋತಿದ್ದಾನೆ. ಆದ್ರೆ ಅವನು ಶಕ್ತಿಯುತವಾಗಿಲ್ಲ. ಅವನು ಎಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾನೆ. ನಿಮ್ಮಿಂದ ಹೆಚ್ಚು ಹಣ ದೋಚಲು ಯತ್ನಿಸ್ತಾ ಇದ್ದಾನೆ. ಆದ್ರೆ ಇದು ಮೋಸ. ನಾವು ಅವನಿಗೆ ಅವನು ಏನಾರ ಮಾಡಿ ನಿಮ್ಮನ್ನ ಹೆದರ್ಸ್ಬಿಟ್ಟು ನಿಮ್ಮನ್ನ ದಡ್ರನ್ ಮಾಡ್ಬಿಡ್ತಾ ಇದ್ದಾನೆ. ನಿಮ್ಮನ್ನೆಲ್ಲ ಒಂಥರ ಬುದ್ಧಿ ಎದ್ಬಿಟ್ಟು ನಿಮ್ಮಿಂದ ದುಡ್ಡನ್ನ ಜಾಸ್ತಿ ತಗೊಳಕ್ ಮಾಡ್ತಾ ಇದ್ದಾನೆ. ಆದ್ರೆ ಇದೆಲ್ಲ ಸಾಧ್ಯ ಇಲ್ಲ. ನಾವು ಅವನಿಗೆ ದುಡ್ಡು ಜಾಸ್ತಿ ಕೊಡೋದು ಬೇಡ, ಇನ್ನು ಹಣ ಕೊಡುವುದು ಬೇಡ. ಮೊದಲು ಅವನ ವಿರುದ್ಧ ಈಗ ಏನ್ ಮಾಡೋಣ ಅಂದ್ರೆ, ಫಸ್ಟ್ ನಾವು ಅವನ ಎದುರಿಗೆ ನಮ್ಗೆ ಎಲ್ಲಾ ಪಾಯಿಂಟ್ಸ್ ನಮ್ ಕಡೆ ಇದೆ. ಆದ್ರಿಂದ ನಾವು ನಮ್ದೇ ಸರಿ ಇದೆ. ಆದ್ರಿಂದ ನಾವು ಒಂದು ಕ್ರಿಮಿನಲ್ ಕೇಸ್ ನ ಹಾಕೋಣ. ಅದೇ ನೀವೇಕೆ ಅವನಿಗೆ ಹೆದರ್ಬೇಕು? ಅದಕ್ಕೆ ಹೇಳ್ತಾ ಇದಾರೆ, ನೀವ್ಯಾಕೆ ಹೆದರ್ತಿದ್ರಾ, ನೀವ್ಯಾಕೆ ನಿರಾಶರಾಗ್ತಾ ಇದ್ದೀರಾ ಅಂತ. ನಿಮ್ಮ ಒಂದು ಸ್ಥಾನ ತುಂಬಾ ಶಕ್ತಿಯುತವಾಗಿದೆ. ನೀವೇನ್ ಮಾಡ್ತಾ ಇದ್ರ ಅದೆಲ್ಲ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಭುಪಾದರು. ಹರೇ ಕೃಷ್ಣ. ಮಾತಾಡ್ತೀವಿ. ಹರೇ ಎಂಡಿಂಗ್ ಮಾಡಿ ಮಾತಾಜಿ. ಟೈಮ್ ಆಯ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಎಲ್ಲ ಭಕ್ತರಿಗೂ ನಮನ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ರಾಮ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ಲ?